राम हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम राम हरे हरे। हरे कृष्ण 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 हरे हरे, हरे राम राम हरे हरे। हरे कृष्ण 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 हरे हरे, हरे राम राम हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम राम हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम राम हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण कृष्ण हरे हरे, हरे राम राम हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम राम हरे हरे। हरे कृष्ण 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 हरे हरे, हरे राम राम हरे हरे। हरे कृष्ण कृष्ण हरे हरे, हरे राम राम हरे हरे। हरे कृष्ण 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 हरे हरे, हरे राम राम हरे हरे। हरे कृष्ण 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 हरे हरे, हरे राम राम हरे हरे। हरे कृष्ण 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 हरे हरे, हरे राम राम हरे हरे। हरे कृष्ण 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 हरे हरे, हरे राम
Hare Krishna 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 Hare 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 Rama 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 Hare Hare. Hare Krishna 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 Hare 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 Rama 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 Hare 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 Krishna 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 Hare 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 Rama 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 Hare Hare. Hare Krishna 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 Hare 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 Rama 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 Hare 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 Krishna 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 Hare 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 Rama 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 Hare Hare. Hare Krishna Krishna Hare 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 Rama 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 Hare 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 Krishna 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 Hare 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 Rama 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 Hare Hare. Hare Krishna Krishna Hare 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 Rama 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 Hare 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 Krishna 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 Hare 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 Rama 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 Hare Hare. Hare Krishna Krishna Hare 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 Rama 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 Hare 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 Krishna 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 Hare 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 Rama 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 Hare Hare Jaya Radha Govinda Radhe Jaya Radha Govinda Radhe Jaya Gauranitai Jaya Gauranitai Jaya Gauranitai Jaya Gauranitai Jaya Gauranitai Gauranitai Jaya Jaya Prabhupada Jaya Jaya Prabhupada Jaya Prabhupada Jaya Prabhupada Jaya Nitai Gaura Hari Bol Hari Bol Nitai Gaura Hari Bol Jai Gaura Hari Bol Hari Bol Hari Bol Jai Gaura Hari Bol Hare Krishna Hare Krishna Prabhuji. Hare Krishna Prabhuji Hare Krishna Prabhuji ಹರೇ ಕೃಷ್ಣ ಮಾತಾಜಿ ಎಲ್ಲರಿಗೂ ಹರೇ ಕೃಷ್ಣ ಎಲ್ಲ Hare Krishna Prabhuji ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ. ಸೊ ಇವತ್ತು ಯಾರು ಪ್ರೆಸೆಂಟೇಶನ್ ಇವತ್ತು ಯಾರು ಮಾಡೋದು? ಲೀನಾ ಮಾತಾಜಿನ ಇಲ್ಲ ಸಂಗೀತ? ಹರೇ ಕೃಷ್ಣ ಪ್ರಭುಜಿ, ನಾನು ಲೀನಾ ಮಾತಾಜಿ ಲೀನಾ ಮಾತಾಜಿ. ನಿಮ್ಮ ಮೆಸೇಜ್ ನೋಡಿದೆ, ಅದನ್ನ ರೆಸ್ಪಾಂಡ್ ಮಾಡ್ಲಿಕ್ಕೆ ಆಗಿಲ್ಲ. ಎಸ್ ಪ್ರಭುಜಿ. ಮಾತಾಜಿ, ನಾನು ಫಸ್ಟ್ ಒಂದು 20 ಮಿನಿಟ್ಸ್ ಎಲ್ಲ ಫಿನಿಶ್ ಮಾಡ್ತೀನಿ ಒಂದು ಚಾಪ್ಟರ್, ಮತ್ತೆ ನೀವು ಪ್ರೆಸೆಂಟೇಶನ್ ಮಾಡ್ತೀರಾ? ಎಸ್ ಪ್ರಭುಜಿ. ಪ್ರಭುಜಿ ನಮಸ್ತೆ. ಇಂಟರ್ನೆಟ್ ಪ್ರಾಬ್ಲಮ್ ಆಗಿತ್ತು. ಹರೇ ಕೃಷ್ಣ ಮೀನಾಕ್ಷಿ ಮಾತಾಜಿ, ನೀವು ಲೆವೆಲ್ 2 ಮಾತಾಜಿ, ನೀವು ಇಲ್ಲಿ ನಾನು ಹರೇ ಕೃಷ್ಣ ಮೀನಾಕ್ಷಿ ಮಾತಾಜಿ. ಹಾ ಮಾತಾಜಿ. ಲೆವೆಲ್ 2 ಮಾತಾಜಿ. ಇಲ್ಲ ಇದು ದಾಮೋದರ್ ದಾಸ್ ಪ್ರಭುಜಿ ಮಾತಾಜಿ ಲಿಂಕ್. ನೀವು ಬೇರೆ
ಸೊ ಅವ್ರ ಲಿಂಕ್ Yes, ಹಾಕ್ತೀರಾ yes, ಮಾತಾಜಿ? ಮಾತಾಜಿ. ಯಾರಾದ್ರೂ ಚಾಟ್ ಬಾಕ್ಸ್ ನಾನು ಹಾಕ್ತೀನಿ ಪ್ರಭುಜಿ, ಹಾಕಿ ಹಾಕ್ತೀನಿ. ಮಾತಾಜಿ, ಹಾಕಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಅದರಿಂದ ಅವ್ರ ಲಿಂಕ್ ಕನೆಕ್ಟ್ ಮಾತಾಜಿ ನಿಮ್ ನಂಬರ್ಗೆ ಕಳಿಸ್ತೀನಿ ನೋಡಿ ಮಾತಾಜಿ. ಮೀನಾಕ್ಷಿ ಮಾತಾಜಿ, ಹರೇ ಕೃಷ್ಣ. ಅಂದ್ರೆ ನಾವ್ ಇಲ್ಲಿ ಬರ್ತೇನ್ರಿ? ಇಲ್ಲ ಅಲ್ಲಿ ಜಾಯ್ನ್ ಆಗಿ ಮಾತಾಜಿ. ನೀವು ಅದು ಲೆವೆಲ್ ಮಾಡ್ತಾ ಇದೀರಲ್ವಾ, ಅದಕ್ಕೋಸ್ಕರ ಅದು ಹೇಳಿದೆ. ನೀವು ಸರ್ಟಿಫಿಕೇಟ್ ಕಂಪ್ಲೀಟ್ ಮಾಡ್ಬೇಕಲ್ಲ, ಸೆಕೆಂಡ್ ಲೆವೆಲ್ ಗೀತಾ. ಹ್ಞೂನ್ರಿ. ನಮಸ್ತೆ ಪ್ರಭುಜಿ. ಅನ್ಸುತ್ತೆ ಥರ್ಡ್ ಅಲ್ಲ, ಯಾವ ಚಾಪ್ಟರ್ ಬೇಕು? 5th ಚಾಪ್ಟರ್ ಇದ್ದೀರಾ ಈಗ? ಹ್ಞೂನ್ರಿ. ಕಂಪ್ಲೀಟ್ ಮಾಡಬೇಡಿ ಮಾತಾಜಿ. 18 ಚಾಪ್ಟರ್ಸ್ ಆದ್ಮೇಲೆ ಇದು ಥರ್ಡ್ ಲೆವೆಲ್. ಇವರು ಪ್ರೆಸೆಂಟೇಷನ್ ಎಲ್ಲ ಮಾಡೋದು ಇದು ಬೇರೆ ತರ ಕ್ಲಾಸ್, ಸ್ವಲ್ಪ ಡಿಫ್ರೆಂಟ್ ಕ್ಲಾಸ್ ಮಾತಾಜಿ. ಈಗ ನೆಕ್ಸ್ಟ್ ಬರ್ತೀರಾ, ಆಟೋಮ್ಯಾಟಿಕ್ ಬರ್ತೀರಾ ನೀವು, ಇನ್ನೊಂದ್ 2 ತಿಂಗಳಷ್ಟೇ ಆಟೋಮ್ಯಾಟಿಕ್. ಮಾತಾಜಿ ನನಗೂ ಕಳಿಸ್ಕೊಡಿ ಸೆಕೆಂಡ್ ಲೆವೆಲ್. ನಾನು ವಿಠ್ಠಲಕ್ಕಪ್ಪ ದೇವ್ರು ಅಂತ. ಎಸ್ ಪ್ರಭುಜಿ. ಮಾತಾಜಿ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ರೆ ಅವ್ರು ಈಸಿ ಆಗುತ್ತೆ ಅನ್ಸುತ್ತೆ ಅವ್ರಿಗೆಲ್ಲ. ಎಸ್ ಪ್ರಭುಜಿ ಅವ್ರು ಇಮಿಡಿಯೇಟ್ ಆಗ್ತಾ ಇದೀನಿ ಪ್ರಭುಜಿ. ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಡಿ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಧ್ಯಾಯ 10 ಶ್ರವಣ ಸ್ಮರಣ ತಂತ್ರಗಳು, ಟೆಕ್ನಿಕ್ಸ್ ಆಫ್ ಹಿಯರಿಂಗ್ ಅಂಡ್ ಚಾಂಟಿಂಗ್. ಸೊ ಶ್ರವಣದ ಬಗ್ಗೆ ಹೇಳ್ತಾ ಇರೋದು. ಶ್ರವಣ ಭಕ್ತಿಯಲ್ಲಿ ಮೊದಲ ಅಂಗ. ಸೊ ಶ್ರವಣ ನಂತರ ನಮಗೆ ಕೀರ್ತನೆ, ಸ್ಮರಣೆ ಅವಲೊಂದು ಮತ್ತೆ ಮತ್ತೆ ಬೆಳೆಯುವಂಥದ್ದು. ಸೊ ಈ ಶ್ರವಣದು ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಾವು ಗೀತೆಯಲ್ಲೂ ಕೂಡ ಕೃಷ್ಣ ಹೇಳೋದೇ ಕೇಳ್ತೇವೆ. 7ನೇ ಅಧ್ಯಾಯ 1ನೇ ಶ್ಲೋಕದಲ್ಲಿ ಕೃಷ್ಣ ಹೇಳೋದು, ಮಯ್ಯಾಸಕ್ತ ಮನಾ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸತಿ ತತ್ ಶೃಣು ಅಂತ ಕೃಷ್ಣ ಹೇಳ್ತಾರೆ. ಸೊ ಕೃಷ್ಣ ಹೇಳೋದು ಅರ್ಜುನನಿಗೆ, ಸೊ ನನ್ನಿಂದ ನೀನು ಕೇಳು, ನನ್ನಿಂದ ಕೇಳೋದ್ರಿಂದ ಎಲ್ಲ ಸಂಶಯಗಳಿಂದ ನೀನು ದೂರವಾಗ್ತೀಯೇ. ಸೊ ಅಂತ ಕೃಷ್ಣನು ಹೇಳೋದ್ರಲ್ಲಿ. ಸೊ ಹಾಗೆ ಶ್ರವಣಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ. ಶ್ರವಣ ಭಗವಂತನಿಂದ ಬಗ್ಗೆ ಕೇಳೋದು, ಭಗವಂತನ ಬಗ್ಗೆ ಕೇಳೋದು, ಭಗವಂತನಿಂದಲೇ ಕೇಳೋದು, ಇಲ್ಲ ಭಗವಂತನ ಬಗ್ಗೆ ಕೇಳೋದು. ಸೊ ಆದರೆ ಅದೊಂದು ಅಧಿಕೃತವಾಗಿರ್ಬೇಕು. ಅದು ಯಾರು ಅದರಲ್ಲಿ ಗುರುಷ್ಯ ಪರಂಪರೆಯಲ್ಲಿ ತಿಳಿದು ಬಂದಿರ್ತಾರೆ. ಸೊ ಹಾಗೆ ಅವರಿಂದ ಕೇಳ್ಬೇಕು ನಾವು. ಸೊ ಅಂತ ಈ ಶ್ರವಣದ ಮಹತ್ವವನ್ನು ಇಲ್ಲಿ ತಿಳಿಸ್ತಾ ಇರೋದು. ಸೊ ಚೈತನ್ಯ ಮಹಾಪ್ರಭು ಕೂಡ ಹೇಳೋದು, ಕಲಿಯುಗಕ್ಕೆ ಇದು ನಮಗೆ ಎಲ್ಲ ವಿಧಾನಗಳಕ್ಕಿಂತ ಒಂಥರ ಶ್ರೇಷ್ಠ ವಿಧಾನ ಅಂತಾನೆ ಹೇಳ್ತಾರೆ. ಏನ್ ಹೇಳ್ತಾರೆ, ನಾವು ಆತ್ಮ ಸಾಕ್ಷಾತ್ಕಾರ ವಿಧಾನವಂತಾನೆ ಹೇಳ್ತಾರೆ ಇದನ್ನ. ಹೇಗೆ ನಾವು ಹರೇ ನಾಮ ಜಪಿಸ್ತೇವೆ, ಸೊ ಅದೇ ರೀತಿಯಲ್ಲಿ ಈ ಭಗವಂತನ ಬಗ್ಗೆ ಕೇಳಿದಾಗ ಮಾತ್ರ ನಮಗೆ ಆ ಭಗವಂತನ ನಾಮದ ಜಪಕ್ಕೆ ಅಭ್ಯಾಸ ಮಾಡೋಕೆ ಒಂದು ನಂಬಿಕೆ ಬರುತ್ತೆ, ಒಂದು ಇದು ಬೆಳೆಯುತ್ತೆ ನಮ್ಗೆ. ಇಲ್ಲಾಂದ್ರೆ ಆ ನಂಬಿಕೆ ಕೂಡ, ಆ ವಿಶ್ವಾಸ ಬರಬೇಕು ಅಂದ್ರೂ ಕೂಡ ಅದಕ್ಕೆ ಸರಿಯಾದ ಶ್ರವಣ. ಇದು ಭಗವಂತನ ನಾಮ ಅಷ್ಟು ಮಹತ್ವದ್ದು, ಅದು ಸಾಕ್ಷಾತ್ ಕೃಷ್ಣನೇ. ಈ ನಾಮಿನ ಅಭಿನ್ನತ್ವಾತ್ ನಾಮೋ ನಾಮಿನ. ಸೊ ಇದೆಲ್ಲ ನಾವು ಒಂದು ಕೇಳುವ ಮಾರ್ಗದಲ್ಲಿ ಇದು ನಾವು ತಿಳಿಯುವಂಥದ್ದು. ಸೊ ಹಾಗೆ ಹೇಳ್ತಾರೆ, ಮೊದಲಿಗೆ ಶ್ರವಣ. ಸೊ ಅದರಲ್ಲಿ ಭಗವಂತನ ಬಗ್ಗೆ ಶ್ರವಣ ಮಾಡೋದು, ಅವನ ನಾಮವನ್ನು ಶ್ರವಣ ಮಾಡೋದು. ಸಂಕೀರ್ತನೆ ಮಾಡುವಾಗ ನಾವು ಹರೇ ಕೃಷ್ಣ ಮಂತ್ರವನ್ನು ಹೇಳ್ತೇವೆ, ಕೇಳ್ತೇವೆ, ಕೀರ್ತನ ಶ್ರವಣ ನಡೆಯುತ್ತೆ. ಸೊ ಇದು ಭಗವಂತನ ನಾಮದ ಶ್ರವಣ ಬಗ್ಗೆ. ಸೊ ಅದ್ರ ಬಗ್ಗೆ ಒಂದು ಇಲ್ಲಿ ಗರುಡ ಪುರಾಣದಲ್ಲಿರೋ ಒಂದು ಉಲ್ಲೇಖ. ಗರುಡ ಪುರಾಣದಲ್ಲಿ ಹೇಳ್ತಾ ಇರೋದು, ಅದನ್ನ ಒಂದು ಹಾವಿನ ಕಡಿತ, ಹಾವು ವಿಷದ ಹಾವು, ಅದಕ್ಕೆ ಕಡಿತಕ್ಕೆ ಹೋಲಿಸಿದ್ದಾರೆ. ಅದು ಹೋಲಿಸಿ ಹೇಳ್ತಾ ಇದ್ದಾರೆ, ಹೇಗೆ ವಿಷದ ಹಾವು ಕಡಿತ ಯಾರಿಗ ನಮ್ಗೆ ಅದು ಬಂದ್ರೆ ಸ್ನೇಕ್ ಬೈಟ್ ಆದ್ಮೇಲೆ, ಈಗ ಗೊತ್ತಿಲ್ಲ ನಮ್ಗೆ, ಈಗ ಆಂಟಿ ಸ್ನೇಕ್ ವೆನಮ್ ಏನೇನೋ ಇದರಿಂದ ಕುದುರೆಯಿಂದ ಪಡೆಯೋದು ಏನೇನೋ ವಿಧಾನಗಳಿದೆ, ಈಗ ಮೆಡಿಸಿನ್ಸ್ ಇದೆ, ಏನೋ ಬೇರೆ ಬೇರೆ ತರದ್ದು ಕಂಡುಹಿಡಿದಿದ್ದಾರೆ ಈಗ. ಆದ್ರೆ ಹೇಳ್ತಾರೆ, ನಮ್ಮ ಹಿಂದೆ ಕಾಲದಲ್ಲಿ ಇದಕ್ಕೆ ಆಯುರ್ವೇದದಲ್ಲೂ ಬೇರೆ ಬೇರೆ ರೀತಿಯ ಇದು ಇದೆ, ಔಷಧಿಗಳಿದೆ. ಇದರಲ್ಲಿ ಇನ್ನೊಂದು ಔಷಧಿ ವಿಧಾನ ಅಂದ್ರೆ ಮಂತ್ರೌಷಧಿ ಅಂತ ಹೇಳ್ತಾರೆ. ಮಂತ್ರೌಷಧಿ ಅಂದ್ರೆ ಮಂತ್ರಗಳ ಉಚ್ಚಾರಣೆಯಿಂದ ಅದರ ಒಂದು ಹಾವಿನ ಕಡಿತದಿಂದ ಅವರು ಮುಕ್ತರಾಗ್ತಾರೆ. ಅವರಿದು
ಅವರ ರೋಗ ಗುಣ ಆಗ್ತಾ ಇತ್ತು ಅಂತ. ಸೊ ಯಾಕೆಂದ್ರೆ ಹೇಳೋದಿಲ್ಲಿ ಹಾವಿನ ಮೊದಲು ಹಾವು ಕಡಿದಾಗ ಸ್ವಲ್ಪ ಸಮಯ ಕೋಮಾ ಒಂದು ರೀತಿ ಅನ್ಕಾನ್ಶಿಯಸ್ ಸ್ಟೇಟ್ಗೆ ಹೋಗ್ತೇವೆ. ಏನ್ ನಮ್ಗೆ ಇದೆ ಏನು ಇರೋದಿಲ್ಲ, ನಮ್ಮ ಬಗ್ಗೆ ನಮಗೆ ಇದರ ಜಾಗೃತ ಸ್ಥಿತಿ ಇರೋದಿಲ್ಲ ಒಂದು. ಸೊ ಅನ್ಕಾನ್ಶಿಯಸ್ನೆಸ್ ಇರುವಾಗ ಆಗಿದ್ದು ನಂತರ ಅದು ಸಾವು ಬರೋದು ಅಂತ ಹೇಳ್ತಾರೆ. ಸೊ ಮತ್ತೆ ಅಲ್ಲಿಂದ ಅವ್ರನ್ನ ಜಾಗೃತಗೊಳಿಸ್ಲಿಕ್ಕೆ ಏನೇನೋ ಮದ್ದುಗಳು ಇವಾಗಿದೆ. ಸೊ ಹಿಂದೆ ಹೇಳ್ತಾರೆ ಆ ಮದ್ದುಗಳ ಅವಶ್ಯಕತೆ ಇಲ್ಲ, ಕೇವಲ ಸ್ವಲ್ಪ ಮಂತ್ರಗಳಿವೆ ಅದಕ್ಕೆ. ಆ ಮಂತ್ರಗಳ ಒಂದು ಉಚ್ಚಾರಣೆಯಿಂದ ಹಾವಿನ ಕಡಿತದ ಪ್ರಭಾವದಲ್ಲಿದ್ದ ವ್ಯಕ್ತಿ ಮತ್ತೆ ಅವನು ಜಾಗೃತನಾಗ್ತಾನೆ ಅಂದ್ರೆ ಹಾಗೆ ಆ ರೀತಿಯ ಒಂದು ಮಂತ್ರಗಳಿದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಇವರು ಕೂಡ ಹೇಳ್ತಾರೆ. ಯಾರು ಹೇಳ್ತಾರೆ? ನಮ್ಮ ಚಾಣಕ್ಯ ಪಂಡಿತ ಅವ್ರು ಹೇಳ್ತಾರೆ, ಸರ್ಪ ಕ್ರೂರ ಕಲಕ್ರೂರ ಸರ್ಪಾತ್ ಕ್ರೂರತ ಕಲಾ ಸರ್ಪೌಷಧ ಮಂತ್ರೌಷಧ. ಅದು ತುಂಬಾ ಚೆನ್ನಾಗಿದೆ ಅವ್ರದ್ದು ಮಾತು. ಅವ್ರದ್ದು ಹೇಳೋದೇನೆಂದ್ರೆ, ಎರಡು ರೀತಿಯ ಕ್ರೂರ ಮೃಗಗಳಿದ್ದಾರೆ. ಒಂದು ಕ್ರೂರ ಮೃಗ ಅಂದ್ರೆ ಸರ್ಪಗಳು ಅದು ವಿಷ ಸರ್ಪಗಳು ಯಾವ ಕಾರಣವಿಲ್ಲದೆ ಸುಮ್ಮನೆ ಅವು ಕಚ್ಚುತ್ತವೆ. ಸೊ ಅದಕ್ಕೆ ಅದು ಕ್ರೂರ ಮೃಗ, ಅದು ಸ್ವಭಾವ, ಹಾಗೆ ತಾಮಸಿಕ ಸ್ವಭಾವ. ಸೊ ಅದೇ ರೀತಿಯಲ್ಲಿ ಇನ್ನೊಂದು ಮೃಗ ಇದೆ ಅಂತೆ, ಆ ಕ್ರೂರ ಮೃಗ ಯಾವುದು ಅಂದ್ರೆ ಅದು ಮನುಷ್ಯ ಅಂತೆ. ಯಾರು ಒಬ್ಬ ತುಂಬಾ ಕ್ರೂರಿಯಾದ ಒಂದು ವ್ಯಕ್ತಿ ಇರ್ತಾನೆ, ಅವನು ಕೂಡ ಕ್ರೂರ ಅದೇ ಸರ್ಪದ ಸ್ವಭಾವ ಇರೋ ವ್ಯಕ್ತಿ, ತಮೋಗುಣ ವ್ಯಕ್ತಿ. ಸೊ ಈ ರೀತಿ ಎರಡು ಕ್ರೂರಿಗಳು ಅಂತ ಹೇಳ್ತಾರೆ, ಸರ್ಪ ಕ್ರೂರ ಕಲಕ್ರೂರ. ಆದ್ರೆ ಸರ್ಪ ಕ್ರೂರಕ್ಕಿಂತ ಮನುಷ್ಯ ಕ್ರೂರ ಮೃಗ ತುಂಬಾ ಹೆಚ್ಚು ಮೃಗ, ದೊಡ್ಡ ಇದು ಅಂತ. ಯಾಕೆ ಅಂದ್ರೆ ಮಂತ್ರೌಷಧ, ಈ ಸರ್ಪಕ್ಕೆ ನಿವಾರಣೆಗೆ ಮಂತ್ರೌಷಧಿ, ಇದರಿಂದ ನಿವಾರಣೆ ಮಾಡಬಹುದು. ಆದ್ರೆ ಕೇನ ಕಲ ನಿವಾರಯೇತ್, ಕಲನಿಗೆ ಕಲ ಆ ತರ ಒಂದು ವಿಕೆಟ್ ವ್ಯಕ್ತಿ, ಆ ವ್ಯಕ್ತಿ ಇರೋವನಿಗೆ, ಆ ಕ್ರೂರ ಸ್ವಭಾವ ಇರೋವನಿಗೆ, ಅಷ್ಟು ಇದರಲ್ಲಿ ದ್ವೇಷ ಅಸೂಯೆ ಇರೋ ವ್ಯಕ್ತಿಗೆ, ಆ ವ್ಯಕ್ತಿಗೆ ಏನು ಕೂಡ ಗುಣ ಇಲ್ಲ, ಮಂತ್ರೌಷಧಿ ಕೂಡ ಗುಣ ಇಲ್ಲ ಅಂತ ಹೇಳ್ತಾರೆ. ಸೊ ಇನ್ನು ಸಾಧಾರಣ ಮಂತ್ರಗಳು, ಸೊ ಹರೇ ಕೃಷ್ಣ ಮಂತ್ರ ನಾವು ಜಪಿಸಿದರೆ ಎಲ್ಲ ಕೂಡ ಗುಣ ಆಗುತ್ತೆ ನಮಗೆ. ನಾವು ಕ್ರೂರಿಗಳಾಗಿದ್ರು ಏನಾದ್ರೂ ಕೂಡ ಬದಲಾಗ್ತೇವೆ ನಾವು. ಇಲ್ಲಾಂದ್ರೆ ಸಾಧಾರಣವಾಗಿ ನೈತಿಕ ಮಟ್ಟದಲ್ಲಿ ಅವ್ರು ಹೇಳೋದು, ಯಾರು ಚಾಣಕ್ಯ ಪಂಡಿತ್ ಹೇಳೋದು, ಈ ಎರಡು ಕ್ರೂರ ಮೃಗಗಳಿದ್ದಾರೆ, ಒಂದು ಮನುಷ್ಯನು, ಇನ್ನೊಂದು ಈ ಸರ್ಪಗಳು. ಈ ಮಂತ್ರದಿಂದ ಸರ್ಪವನ್ನು ನಿವಾರಣೆ ಮಾಡೋದು ಮನುಷ್ಯನ ಮಾಡ್ಲಿಕ್ಕಾಗಲ್ಲ, ಕ್ರೂರ ಮನುಷ್ಯನ. ಸೊ ಇಲ್ಲಿ ಆದ್ರೆ ಹೇಳೋದು ಗರುಡ ಪುರಾಣ, ಇಲ್ಲ ಎಂತ ಕ್ರೂರ ಮೃಗ ಆಗ್ಲಿ, ಕ್ರೂರ ವ್ಯಕ್ತಿ ಆಗ್ಲಿ, ಈ ಹರೇ ಕೃಷ್ಣ ಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಇದನ್ನ ನಾವು ಜಪ ಮಾಡೋದು, ಇದನ್ನ ಕೇಳೋ ವಿಧಾನದಿಂದ ನಮ್ಮ ಎಲ್ಲ ಕಲ್ಮಶಗಳು, ನಮ್ಮಲ್ಲಿರುವ ಇದೆಲ್ಲ ತಾಮಸ ರಾಜಗಳ ಇದೆಲ್ಲ ಹೋದ್ಮೇಲೆ ನಾವು ಭಗವದ್ಧಾಮಕ್ಕೆ ಹೋಗಕ್ಕೆ ಅರ್ಹರಾಗ್ತೇವೆ. ಎಲ್ಲ ಪಾಪಗಳು ಮುಕ್ತರಾಗಿ ನಾವು ಭಗವದ್ಧಾಮಕ್ಕೆ ಹೋಗಕ್ಕೆ ಅರ್ಹರಾಗ್ತೇವೆ. ಸೊ ಅದ್ರ ಬಗ್ಗೆ ಗರುಡ ಪುರಾಣದಲ್ಲಿ ಇದರ ಒಂದು ಉಲ್ಲೇಖ. ಇದು ನಾಮ, ಇದು ಮಂತ್ರ, ಇದು ಇರೋ ತರ ಹೇಗೆ ಇದು ವಿಷದ ಹಾವನ್ನು ಮತ್ತೆ ಅದರಿಂದ ಮಾಡಕ್ಕೆ ಆ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಜಾಗೃತಗೊಳಿಸುತ್ತೆ. ಅದೇ ರೀತಿಯಲ್ಲಿ ನಾವು ಪ್ರತಿಯೊಬ್ಬರು ಒಂದು ರೀತಿಯ ನಿದ್ದೆಯಲ್ಲೇ ಇದ್ದೇವೆ. ನಾವೆಲ್ಲರೂ ದೇಹ ಭಾವನೆಯಲ್ಲಿ, ಒಂದು ಭ್ರಮೆಯಲ್ಲಿ ನಾವು ದೇಹ ಅನ್ಕೊಂಡ್ಬಿಟ್ಟು, ಈ ದೇಹಕ್ಕೆ ಸಂಬಂಧಿತವಾದದ್ದೇ ನಮ್ಮ ಕರ್ತವ್ಯಗಳು, ಇದೇ ನಮ್ಮ ಸುಖ ದುಃಖ ಅನ್ಕೊಂಡ್ಬಿಟ್ಟಿದ್ವಿ. ಆಕ್ಚುಲಿ ಇದಕ್ಕೆ ನಮಗೆ ಏನೂ ಸಂಬಂಧ ಇಲ್ಲ. ಈ ದೇಹಕ್ಕೆ ನಮಗೆ ಏನು ಕೂಡ ಸಂಬಂಧ ಇಲ್ಲ, ಕಿಂಚಿತ್ತೂ ಸಂಬಂಧ ಇಲ್ಲ. ಆದರೆ ಒಂದು ಮಾಯೆ, ಒಂದು ಭಗವಂತನ ಮಾಯಾಶಕ್ತಿಯ ಪ್ರಭಾವದಿಂದ ನಾವು ಗುರುತಿಸ್ಕೊಂಡು ಇಲ್ಲಿ ಸುಖ ದುಃಖಗಳಲ್ಲಿ ಸಿಕ್ಕಿಬಿದ್ದಿದ್ದೇವೆ. ಸೊ ಹಾಗೆ ಹೇಳ್ತಾರೆ, ಈ ಮಹಾಮಂತ್ರದಿಂದ, ಈ ಒಂದು ಹುಚ್ಚುತನದಿಂದ ನಾವು ಮುಕ್ತರಾಗ್ತೇವೆ, ನಾವು ಜಾಗೃತಗೊಳ್ತೇವೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾವೀಗ ನಿದ್ದೆ ಮಾಡ್ತಾ ಇದ್ದೇವೆ. ನಮ್ಮ ನಿಜವಾದ ಪ್ರಜ್ಞೆ ಕೃಷ್ಣ ಪ್ರಜ್ಞೆ, ಅದಿಲ್ಲದೆ ನಾವು ಈ ಮಾಯೆ ಪ್ರಜ್ಞೆಯಲ್ಲಿ ನಾವು ಡೀಪ್ ಸ್ಲೀಪ್ ಅಂದ್ರೆ ಹೇಳೋದು, ಏನ್ ಮಾಡಿದ್ರು ಎಚ್ಚರ ಆಗೋದಿಲ್ಲ. ಆ ತರ ನಾವು ಕುಂಭಕರ್ಣ ಹೇಳ್ತೀವಲ್ಲ, ಅಷ್ಟು ಅವ್ರಿಗೆ ಎಚ್ಚರ ಪಡಕ್ ಟ್ರೈ ಮಾಡಿದ್ರು ಅಂತ, ಆ ರೀತಿಯಲ್ಲಿ ಇದ್ದೇವೆ ನಾವೆಲ್ಲ. ಅಷ್ಟು ಭೌತಿಕ ಇದರಲ್ಲಿ ಸಿಕ್ಕಿಬಿದ್ದಿದ್ದೇವೆ. ಆದ್ರೆ ಈ ಮಹಾಮಂತ್ರ ಅನ್ನೋದು ನಮಗೆ ಅಲ್ಲಿಂದ ಮುಕ್ತ ಮಾಡುತ್ತೆ ಅಂತ. ಆ ರೀತಿಯಲ್ಲಿ ಗರುಡ ಪುರಾಣದಲ್ಲಿ ಈ ಮಂತ್ರ ಭಗವಂತನ ನಾಮ ಪ್ರಭಾವವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಇದರ ಶ್ರವಣ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಲ್ಲಿ ಭಾಗವತದಲ್ಲಿ ಇನ್ನೊಂದ್ ಕಡೆ ಲೀಲಾಶ್ರವಣ, ಭಗವಂತನ ಲೀಲೆಗಳು, ಅದನ್ನು ಭಗವಂತನ ಮಾಡಿದ ದಿವ್ಯ ಲೀಲೆಗಳು, ಅದೆಲ್ಲ ಕೇಳೋದ್ರಿಂದ ಕೂಡ ನಾವು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಅರ್ಹರಾಗ್ತೇವೆ. ನಮ್ಮ ಎಲ್ಲ ಪಾಪಗಳಿಂದ ಮುಕ್ತಿ ಆಗುತ್ತೆ. ಮತ್ತೆ ಇದೇ ನಮ್ಮ ಉನ್ನತ ಸಾಕ್ಷಾತ್ಕಾರ ವಿಧಾನ. ಇದು ಆತ್ಮಸಾಕ್ಷಾತ್ಕಾರ ವಿಧಾನಕ್ಕೆ ಬೇರೆದೇನು ಎಷ್ಟೆಷ್ಟೋ ಮಾಡೋ ಅಗತ್ಯ ಇಲ್ಲ, ಈ ಕಾರ್ಯಗಳು ಮಾಡಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಇದ್ರ ಬಗ್ಗೆ ಹೇಳಿದ್ದು ಭಾಗವತದಲ್ಲಿ. ಅದು ಕೂಡ ಇಲ್ಲಿ ಹೇಳ್ತಾ ಇದೆ, ಚರಿತ ಶ್ರವಣ ಅಂತ ಹೇಳ್ತಾ ಇದ್ದಾರೆ. ಲೀಲಾಶ್ರವಣ, ನಾಮಶ್ರವಣ, ಲೀಲಾಶ್ರವಣ. ಇನ್ನೊಂದು ಗುಣಶ್ರವಣ. ಗುಣ ಅಂದ್ರೆ ಭಗವಂತನ ಬಗ್ಗೆ ಕೇಳೋದಂದ್ರೆ ಭಗವಂತನ ನಾಮವನ್ನು ಕೇಳೋದು, ರೂಪ ಬಗ್ಗೆ ಕೇಳೋದು, ಅವನ ಲೀಲೆಗಳನ್ನು ಕೇಳೋದು, ಅವನ ಗುಣಗಳನ್ನು ಕೇಳೋದು. ನೇಮ್, ಫಾರ್ಮ್, ಕ್ವಾಲಿಟೀಸ್, ಪಾಸ್ಟ್ ಟೈಮ್ಸ್. ನಾಮ, ರೂಪ, ಲೀಲಾ, ಗುಣ.
ಸೊ ಈ ರೀತಿಯಲ್ಲಿ ಭಗವಂತನ ಬಗ್ಗೆ ಏನ್ ಕೇಳೋದು ನಾವು, ಯಾವ್ದ್ರ ಬಗ್ಗೆ ಯಾರೋ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ರೆ ಏನ್ ವಿಚಾರವಾಗಿ ಕೇಳ್ತೇವೆ, ಆ ವ್ಯಕ್ತಿಯ ಚಟುವಟಿಕೆಗಳು ಕೇಳ್ತೇವೆ, ಆ ವ್ಯಕ್ತಿಯ ಒಂದು ಒಳ್ಳೆ ಗುಣಗಳು ಕೆಟ್ಟ ಗುಣಗಳ ಬಗ್ಗೆ ಕೇಳ್ತೇವೆ, ಆ ವ್ಯಕ್ತಿ ಹೇಗಿದ್ದಾನೆ ಅವರ ಒಂದು ವಿವರಣೆ ರೂಪ ಅವರ ದೇಹ ಇದ್ರ ಬಗ್ಗೆ ಕೇಳ್ಬೋದು ನಾವು. ಸೊ ಆ ರೀತಿಯಲ್ಲಿ ಕೇಳುವುದ ಏನು, ಕೃಷ್ಣನ ಬಗ್ಗೆ ಕೇಳೋದಕ್ಕೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ. ಸೊ ಶ್ರವಣ ಹೌದು, ಮುಖ್ಯವಾದ ಶ್ರವಣ. ಯಾವ್ದ್ರ ಬಗ್ಗೆ ಶ್ರವಣ ಮಾಡ್ಬೇಕು, ಕೃಷ್ಣನ ಬಗ್ಗೆ ವಿಷ್ಣು ಬಗ್ಗೆ ಶ್ರವಣ ಮಾಡಬೇಕು. ಶ್ರವಣಂ ಕೀರ್ತನಂ ವಿಷ್ಣು. ಸೊ ಅದು ಸುಮ್ಮನೆ ಏನೋ ಶ್ರವಣ ಕೀರ್ತನ, ಯಾವುದೋ ನಾವು ಶ್ರವಣ ಕೀರ್ತನ ತರ ಕೃಷ್ಣ ಬಗ್ಗೆ. ಸೊ ಆ ರೀತಿಯಲ್ಲಿ ಈ ಶ್ರವಣದ ಮಹತ್ವವನ್ನು ಇಲ್ಲಿ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಇದು ಅಲ್ಲಿ 64 ಅಂಶಗಳು ಅಂತ ನಾವು ಹೇಳೋದು ಭಕ್ತಿ ಕಾರ್ಯಗಳಲ್ಲಿ ಒಂದು ಅಂಶ ಶ್ರವಣದ ಬಗ್ಗೆ. ಅದರ ಬಗ್ಗೆ ಚೈತನ್ಯ ಮಹಾಪ್ರಭು ತುಂಬಾ ಇದನ್ನ ಒತ್ತಾಯ ಇಟ್ರು. ಎಷ್ಟು ಒತ್ತಾಯ ಅಂದ್ರೆ, ಒಂದು ಸಲ ಚೈತನ್ಯ ಮಹಾಪ್ರಭುಗೆ ಅವರು ದಕ್ಷಿಣ ಭಾರತದಲ್ಲಿ ಬಂದಾಗ ರಾಮಾನಂದ ರಾಯ್ ಅವ್ರ ಭೇಟಿ ಮಾಡಿದಾಗ ರಾಮಾನಂದ ರಾಯ್ಗೆ ಚೈತನ್ಯ ಮಹಾಪ್ರಭು ಪ್ರಶ್ನಿಸೋದು, ಯಾವ ವಿಧಾನ ಪಾಲನೆ ಮಾಡಬೇಕು, ಏನು ಜೀವನದ ಪರಿಪೂರ್ಣತೆ, ಅದನ್ನು ಪಡೆಯೋ ವಿಧಾನ ಹೇಗೆ ಅಂತ ಚೈತನ್ಯ ಮಹಾಪ್ರಭು ಪ್ರಶ್ನೆ ಮಾಡ್ತಾರೆ. ಸೊ ಚೈತನ್ಯ ಮಹಾಪ್ರಭುಗೆ ಅವರು ಉತ್ತರಿಸ್ತಾ ಮೊದಲಿಗೆ ವರ್ಣಾಶ್ರಮ ಧರ್ಮದ ಬಗ್ಗೆ ಹೇಳ್ತಾರೆ. ಕಟ್ಟುನಿಟ್ಟಾದ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ಧರ್ಮವನ್ನು ಪಾಲಿಸಬೇಕು, ಇದರಿಂದ ನಮಗೆ ಪರಿಪೂರ್ಣತೆ ಸಿಗುತ್ತೆ. ಸೊ ಇದರಿಂದ ಸಿಗ್ಬೇಕಾದ ಪರಿಪೂರ್ಣತೆ ಮೋಕ್ಷ ಅಂತ ಹೇಳ್ತಾರೆ. ಸೊ ಇನ್ನೊಂದು ಸ್ವಲ್ಪ ಸಮಯ ನಂತರ ಇಲ್ಲ ಚೈತನ್ಯ ಮಹಾಪ್ರಭು ಇರ್ಲಿ ಅದು ಓಕೆ, ಅದು ಇನ್ಯಾವುದಾದ್ರು ಒಳ್ಳೆ ಉಪಾಯ ಇದ್ರೆ, ಒಳ್ಳೆ ಮಾರ್ಗ ಇದ್ರೆ ಹೇಳ್ಬೋದಾ ಅಂತ ಕೇಳಿದಾಗ ರಾಮಾನಂದ ರಾಯ್ ಅವರು ಮತ್ತೆ ಇನ್ನೊಂದು ವಿಧಾನ ಹೇಳ್ತಾರೆ. ಇದು ಏನದು ಕರ್ಮಯೋಗ ವಿಧಾನವಾಗಿ ಯತ್ ಕರೋಷಿ ಯತ್ ಜೋಷಿ ಯದ್ ಅಶ್ನಾಸಿ ಅದ್ಯಾವ್ದು ಹೇಳ್ತಾರೆ ಮೊದಲಿಗೆ. ಕರ್ಮ ಮಿಶ್ರಿತವಾದ ಭಕ್ತಿ, ಜ್ಞಾನ ಮಿಶ್ರಿತವಾದ ಭಕ್ತಿ, ಮತ್ತೆ ಸಂಪೂರ್ಣ ತ್ಯಜಿಸೋದು, ಸಂಪೂರ್ಣ ಕೃಷ್ಣನಿಗೆ ಆಶ್ರಯ ಪಡೆಯೋದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸೊ ಈ ರೀತಿಯಲ್ಲಿ 3-4 ವಿಧಾನಗಳು ಹೇಳ್ತಾರೆ. ಇದು ಶಾಸ್ತ್ರೋಕ್ತ ವಿಧಾನಗಳೇ. ಆ ಚೈತನ್ಯ ಅವರು ಎಲ್ಲವನ್ನು ಕೇಳಿ ಕಲಿಯುಗದಲ್ಲಿ ಇದೆಲ್ಲ ನಮ್ಗೆ ತಕ್ಷಣವೇ ಇದನ್ನು ಪಾಲನೆ ಮಾಡೋ ಇದಲ್ಲ. ಕೊನೆಗೆ ಅವ್ರು ಹೇಳ್ತಾರೆ ಶ್ರವಣ. ಇದು ನೆಕ್ಸ್ಟ್ ನಾವೇನು ಅವ್ರು ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಹೇಳೋದು ಒಂದು ಬ್ರಹ್ಮದೇವರು ಭಾಗವತದಲ್ಲಿ ಹೇಳೋ ಮಾತು. ಏನ್ ಹೇಳೋದು, ಯಾರಾದ್ರು ಗೊತ್ತಾ ಅದು ಏನ್ ಹೇಳ್ತಾರೆ ರಾಮಾನಂದ ರಾಯರು ಅಂತ? ಜ್ಞಾನೇ ಪ್ರಯಾಸ ಮುದಪಾಸ್ಯ ನಮಂತ ಏವ. ಸೊ ಅವ್ರು ಹೇಳ್ತಾರೆ, ಈ ನಮ್ಮ ಸ್ವಂತ ಶಕ್ತಿಯಿಂದ ನಾವು ಪಡೆಯುವಂತ ಜ್ಞಾನ, ಪಡೆಯುವಂತ ನಿರ್ದೇಶಿಸುವಂತ ಒಂದು ಇದು ಅದನ್ನು ಬಿಟ್ಟಿಡ್ಬೇಕಂತೆ. ನಾವು ಭಗವಂತನ ಮುಂದೆ, ಅವನ ಈ ದೊಡ್ಡ ಸೃಷ್ಟಿಯ ಮುಂದೆ ನಾವು ತುಂಬಾ ಚಿಕ್ಕವರು. ನಮ್ಮ ಬುದ್ಧಿ, ನಮ್ಮ ಬ್ರೈನ್, ನಮ್ಮ ಮೆದುಳು ತುಂಬಾ ಚಿಕ್ಕದು. ಏನ್ ನಮ್ಗೆ ಅರ್ಥ ಆಗುತ್ತೆ? ಒಂದು ಇರುವೆಗೆ ನಾವು ನಮ್ಮ ಬಗ್ಗೆ ಅದಕ್ಕೇನ್ ಗೊತ್ತಾಗುತ್ತೆ? ಆ ರೀತಿಯಲ್ಲಿ ಭಗವಂತನ ಎದುರು ನಾವು ಇರುವೆ ಅಲ್ಲ, ನಾವು ಚಿಕ್ಕ ಒಂದು ಹುಳನೂ ಇಲ್ಲ, ಒಂದು ಕ್ರಿಮಿನೂ ಇಲ್ಲ, ನಾವು ಬ್ಯಾಕ್ಟೀರಿಯಾನೂ ಅಲ್ಲ ನಾವು. ಸೊ ಹಾಗಿರುವಾಗ ಏನ್ ನಮ್ಗೆ ತಿಳಿಯುತ್ತೆ? ನಮ್ಮ ಒಂದು ಈ ಮೆದುಳು ಶಕ್ತಿಯಿಂದ, ಬುದ್ಧಿಯಿಂದ ನಾವು ಆಲೋಚನೆ ಮಾಡೋದ್ರೆ. ಸೊ ಅದಕ್ಕೆ ಹೇಳ್ತಾರೆ ಅದನ್ನ ಬಿಟ್ಟಿಡ್ಬೇಕು ನಾವು. ಜ್ಞಾನೇ ಪ್ರಯಾಸ ಉದಪಾಸ್ಯ ನಮಂತ ಏವ. ನಮ್ರರಾಗ್ಬೇಕು ನಾವು. ಸೊ ನಮ್ರರಾಗಿ ಮತ್ತೆ ಸ್ಥಾನೇ ಸ್ಥಿತ, ನಾವೆಲ್ಲಿದ್ದೀವೋ ಇರ್ಬೋದು, ಆದ್ರೆ ಸ್ಥಾನ ಇದ್ದು ನಾವೇನ್ ಮಾಡ್ಬೇಕು? ಶ್ರುತಿಗತಾಂ ತನ್ವಾನ್ ಮನೋಭಿ. ಶ್ರುತಿ, ಈ ಶ್ರವಣವನ್ನು ಮಾಡಬೇಕು. ಇದರಿಂದ ಏನಾಗುತ್ತೆ? ಕೃಷ್ಣನ ವಿಷಯ, ನಮಗೆ ಭಗವಂತನ ವಿಷಯ ಇದು ತಿಳಿಯುತ್ತೆ. ಎಷ್ಟು ಮಟ್ಟಿಗೆ ತಿಳಿಯುತ್ತೆ ಅಂದ್ರೆ, ನಾವು ಭಕ್ತಿ ಕಾರ್ಯದಲ್ಲಿ ಮಗ್ನರಾಗಿ ಕೊನೆಗೆ ಅಜಿತನಾದ ಕೃಷ್ಣನನ್ನು ನಾವು ಅವನನ್ನು ಸೋಲಿಸಿ ಅವನನ್ನು ನಮ್ಮ ವಶಕ್ಕೆ ತಗೊಳ್ತೇವೆ. ಆ ರೀತಿಯಲ್ಲಿ ಹೇಳೋ ಮಾತು ಬ್ರಹ್ಮದೇವ್. ಸೊ ಅದು ಕೇಳಿದ್ಮೇಲೆ ಚೈತನ್ಯ ಮಹಾಪ್ರಭು ಎಸ್, ಕಲಿಯುಗಕ್ಕೆ ಇದೇ ಮಾರ್ಗ, ಇದೊಂದೇ ಮಾರ್ಗ ಅಂತ ರಾಮಾನಂದ ರಾಯ್ ಅವ್ರಿಗೆ ಹೇಳ್ತಾರೆ ಚೈತನ್ಯ ಮಹಾಪ್ರಭು. ಅವ್ರ ಬಾಯಲ್ಲೇ ಹೇಳಿಸ್ತಾರೆ, ಬೇರೆ ಬೇರೆ ಮಾರ್ಗಗಳು ಹೇಳಿಸಿ ಇದು ಉತ್ತಮ ಮಾರ್ಗವಾದ ಮಾರ್ಗ ಇದು ಅಂತ ಶ್ರವಣದ ಇದು ಮಹತ್ವವನ್ನು ಅವರು ತಿಳಿಸ್ಕೊಡ್ತಾರೆ ನಮ್ಗೆ. ಸೊ ಇದು ಶ್ರವಣ ತುಂಬಾ ಮುಖ್ಯ. ಶ್ರವಣ ನಮ್ಗೆ ಸೊ ಪ್ರತಿನಿತ್ಯ ನಾವೆಲ್ಲರೂ ಹೀಗೆ ನೀವು ಕೂಡ ಭಕ್ತಿ ವೃಕ್ಷ ಅಂತೆಲ್ಲ ಮಾಡ್ತಾರೆ. ಏನಂದ್ರೆ ಶ್ರವಣ ಎಷ್ಟು ಆದಷ್ಟು ಇದು ಶಿಲ ಪ್ರಭುಪಾದರು ಅಷ್ಟು ಒಳ್ಳೆ ನಮಗೆ ಎಲ್ಲ ಇದು ಕೊಟ್ಟಿದ್ದಾರೆ. ವೈದಿಕ ಗ್ರಂಥಗಳು ನಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ, ಮತ್ತೆ ನಮಗೆ ಇವಾಗ ಈ ಸಮಯದಲ್ಲಿ ನಾವು ಅದನ್ನ ಹೇಗೆ ಅಳವಡಿಸಬೇಕು ಆ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ರೀತಿ ನಾವು ಚರ್ಚೆ ಮಾಡೋದು, ಅದರ ಬಗ್ಗೆ ಇದು ಮಾಡೋದ್ರಿಂದ ನಾವು ತುಂಬಾ ವೇಗವಾಗಿ ನಾವು ಆಧ್ಯಾತ್ಮಿಕ ಪ್ರಗತಿ ಸಾಧಿಸ್ತೇವೆ ನಾವು. ಸೊ ನೆಕ್ಸ್ಟ್ 44th ಎಲಿಮೆಂಟ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ತತ್ತೇ ಅನುಕಂಪಂ ಸುಸಮೀಕ್ಷಮಾಣೋ ಭುಂಜಾನ ಏವಾತ್ಮ ಕೃತಂ ವಿಪಾಕಂ ಹೃದ್ವಾಗ್ಬಭೂರ್ಭಿರ್ವಿದನ್ನಮಸ್ತೆ ಜೀವೇತಯೋ ಮುಕ್ತಿಪದೇ ಸದಯಾಭಾತ್. ಸೊ ಈ ಶ್ಲೋಕದಲ್ಲಿ ಇಲ್ಲಿ ಹೇಳೋದು, ಭಗವಂತನ ಕೃಪೆಯನ್ನ ನಾವು ಯಾವಾಗ್ಲೂ ಅದಕ್ಕೋಸ್ಕರ ಕಾಯ್ತಾ ಇದೆ, ಅಪೇಕ್ಷೆಗೆ ಯಾವಾಗ ಭಗವಂತನ ಅನುಗ್ರಹಿಸ್ತಾನೆ ಕಾತುರತೆಯಿಂದ ಆವಾಗ ನಾವು ಆ ರೀತಿಯಲ್ಲಿ ನಾವು ಭಕ್ತಿಯಲ್ಲಿ ಮುಂದುವರಿಸೋದು ಅಂತ ಒಂದು ಪಾಯಿಂಟ್ ಇದು ಹೇಳ್ತಾರೆ. ತತ್ಕೃಪೆ ಕ್ಷಣಂ ಅಂತ ಹೇಳ್ತಾರೆ. ಭಗವಂತನ ಕರುಣೆಯನ್ನು ನಿರೀಕ್ಷಿಸುವುದು. ಭಗವಂತನ ನನಗೆ ಕೃಪೆಯನ್ನು ಖಂಡಿತವಾಗಿ ಕೊಡ್ತಾನೆ, ಖಂಡಿತವಾಗಿ ಭಗವಂತನ ರಕ್ಷಿಸ್ತಾನೆ.
ಭಗವಂತನು ನನ್ನ ರಕ್ಷಣೆ ಮಾಡ್ತಾನೆ, ನನ್ನನ್ನ ಪಾಲನೆ ಮಾಡ್ತಾನೆ. ಪಾಹಿಮಾಂ ರಕ್ಷಾಮಾಂ. ಕೃಷ್ಣ ಒಬ್ಬನೇ ನನ್ನ ಈ ತರ ಮಾಡ್ಲಿಕ್ಕೆ ಸಾಧ್ಯ. ಸೊ ಹೀಗೆ ಸಂಪೂರ್ಣ ಭಗವಂತನ ಮೇಲೆ ಭರವಸೆಯಿಂದ ನಂಬಿಕೆಯಿಂದ ಇರೋ ಒಂದು ಸ್ಥಿತಿ. ಸೊ ಇದು ಇಲ್ಲಿ ಹೇಳ್ತಾ ಇರೋದು. ಸೊ ಇದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ, ಇದು ಕೂಡ ಬ್ರಹ್ಮದೇವರು ಹೇಳೋ ಒಂದು ಮಾತು ಇದು ಭಾಗವತದಲ್ಲಿ. ಅವ್ರು ಹೇಳೋದು, ಯಾರಾದರೂ ತಮಗೆ ಬರೋದೆಲ್ಲ ಜೀವನದಲ್ಲಿ ಅದು ನನ್ನ ಕರ್ಮವೇ ಅಂತ ಸ್ವೀಕಾರ ಮಾಡಿ, ಆಮೇಲೆ ಏನ್ ಬಂದ್ರು ಕೂಡ ಅದು ಕೃಷ್ಣನ ಪ್ರಸಾದವಂತಾನೆ ಸ್ವೀಕಾರ ಮಾಡಿ, ಮತ್ತೆ ಅವರು ಕೃಷ್ಣ ಭಕ್ತಿಯಲ್ಲಿ ಹಾಗೆ ಮುಂದುವರಿದರೆ, ಇವಾಗ ನಮಗೇನಾಗುತ್ತೆ, ಒಂದೊಂದ್ಸಲ ಒಳ್ಳೆ ಸಮಯದಲ್ಲಿ ಒಳ್ಳೇದು ಕೃಷ್ಣ ಏನ್ ಕೊಟ್ರು, ಎಲ್ಲ ಕೃಷ್ಣ ಅನುಗ್ರಹ ಅಂತ ಹೇಳ್ತೀವಿ ನಾವು. ಒಳ್ಳೇದು ಆಗುವಾಗ ಸ್ವಲ್ಪ ಕೆಟ್ಟದಾದ್ರೆ, ಸ್ವಲ್ಪ ಅನಾರೋಗ್ಯ ಆಯ್ತು, ಇಲ್ಲಾಂದ್ರೆ ಇನ್ನೇನಾದ್ರೂ ಇನ್ನೊಬ್ಬರಿಗೆ ನಮ್ಮ ಕುಟುಂಬದಲ್ಲಿ ಯಾರಿಗೋ ಪ್ರಾಬ್ಲಮ್ ಆಯ್ತು, ಆರ್ಥಿಕವಾಗಿ ನಮಗೆ ಪ್ರಾಬ್ಲಮ್ ಆಯ್ತು, ಅವಾಗ ಕೃಷ್ಣನಿಗೆ ನಾವು ದೂಷಣೆ ಮಾಡ್ತೀವಿ. ಇದು ನಮ್ಮ ಸಹಜ ಸ್ವಭಾವ. ಭೌತಿಕವಾಗಿ ನಾವು ಯಾವಾಗಲೂ ಕೃಷ್ಣನೇ ನಾವು ಕಾರಣವಾಗಿ ನೋಡ್ತೇವೆ. ಇಲ್ಲ, ಭಕ್ತರಾದವ್ರು ಹೇಳ್ತಾರೆ, ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮದೇ ಕರ್ಮವಿದು. ಕೋಟಿ ಕೋಟಿ ಜನ್ಮಗಳಲ್ಲಿ ನಾನು ಏನೇನ್ ಮಾಡಿದ್ದೇನೆ ಯಾರಿಗೂ ಗೊತ್ತು. ಸೊ ನಮಗೆ ನಮ್ಮ ಅನ್ವೇಷಣೆ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ, ನಮ್ಮ ಒಂದು ನಡವಳಿಕೆ, ನಮ್ಮ ಒಂದು ಇದು ಮಾಡಿದ್ರೆ ನಾವು ಈ ಜೀವನದಲ್ಲಿ ಮತ್ತೆ ಈ ಜೀವನದಲ್ಲಿ ನಾವು ಈ ರೀತಿ ಇದ್ದೇವೆ ಅಂದ್ರೆ ಹಿಂದೆ ಜೀವನದಲ್ಲಿ ಹೇಗಿರ್ಬೋದು, ನಾವು ಏನ್ ಮಾಡಿರ್ಬೋದು ನಾವು ಅಂತ ನಮಗೆ ತಿಳಿಯುತ್ತೆ. ಸೊ ಹೀಗೆ ಇದು ನಮ್ಮನ್ನೇ ಅನ್ವೇಷಣೆ ಮಾಡ್ಕೊಂಡಾಗ ಭಕ್ತರಾದವ್ರಿಗೆ ಹೇಳ್ತಾರೆ, ಅವರು ಕೃಷ್ಣನನ್ನ ಇವತ್ತು ಕೂಡ ಅವರು ಕೃಷ್ಣ ನೀನಿಗೆ ಮಾಡು ಅಂತ ಹೇಳೋದಿಲ್ಲ. ಅವರು ಇದು ನನ್ನ ಕರ್ಮವೇ. ಇನ್ನ ಎಷ್ಟು ಅಂದ್ರೆ ನಾನು ಇದನ್ನ ತುಂಬಾ ಇನ್ನ ಹೆಚ್ಚು ಬರ್ಬೇಕಿತ್ತು ನನಗೆ. ಹೆಚ್ಚು ಅಂದ್ರೆ ಇವಾಗ ಹೇಳೋದು ಅದೇ, ನಾವೇನೋ ಚಿಕ್ಕ ಒಂದು ಗಾಯ ಆಯ್ತು ಅಂದ್ರೆ ಅದ್ರ ಬದಲು ನನಗೆ ಪ್ರಾಣನೇ ಹೋಗ್ಬೇಕಾಗಿತ್ತೇನೋ ನನಗೆ. ಅದೇ ಕೃಷ್ಣನು ಎಷ್ಟು ಕರುಣಾಮಯಿ ಅಂದ್ರೆ ನನಗೆ ಪ್ರಾಣ ಹೋಗೋ ಬದಲು ನನಗೆ ಕೇವಲ ಒಂದು ಚಿಕ್ಕ ಗಾಯ ಆಯ್ತು. ಸೊ ಈ ರೀತಿಯಲ್ಲಿ ಭಕ್ತರು ನಿಜವಾದ ರೀತಿಯಲ್ಲಿ ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಕೃಷ್ಣ ಕೃಪೆಯಿಂದ ಈ ಒಂದು ಯಥಾರ್ಥ ಜ್ಞಾನ ಬರುತ್ತೆ ಅವ್ರಿಗೆ. ಸೊ ಈ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ನಡ್ಸ್ಕೊಂಡು ಹೋಗ್ಬೇಕು. ನಾವು ನಡ್ಸ್ಕೊಂಡು ಏನ್ ಬಂದ್ರು ನಮ್ಮ ಒಂದು ಕರ್ಮವೇ. ಕೃಷ್ಣನ ಅನುಗ್ರಹದಿಂದ ಅದು ತುಂಬಾ ಕಡಿಮೆ ಆಗಿದೆ ಅಂತ ನಾವು ತಿಳಿದು ಮತ್ತೆ ಕೃಷ್ಣ ಭಕ್ತಿಯಲ್ಲಿ ದೃಢವಾಗಿ ಮುಂದುವರೆಕೊಂಡು ಹೋದ್ರೆ ಅವ್ರು ಹೇಳ್ತಾರೆ, ಜೀವೇತಯೋ ಮುಕ್ತಿ ಪದೇ ಸದಯಾಬಾಕ್. ಹಾಗೆ ಜೀವನವನ್ನು ನಡೆಸೋ ವ್ಯಕ್ತಿಗೆ ಭಗವದ್ಧಾಮವನ್ನು ಪ್ರವೇಶ ಮಾಡುವ ಅರ್ಹತೆ ಸಿಗುತ್ತೆ, ಅಧಿಕಾರ ಸಿಗುತ್ತೆ. ಅಧಿಕಾರ ಹೇಗೆ ದಯಾಬಾಕ್ ಅಂದ್ರೆ ಮಕ್ಕಳಿಗೆ ತಂದೆ ತಾಯಿಯರ ಆಸ್ತಿ ವಾರಸುದಾರರಾಗ್ತಾರೆ, ಇನ್ಹೆರಿಟರ್ಸ್. ಆಟೋಮೆಟಿಕ್ ಆಗಿ ತಂದೆ ತಾಯಿಗಳನ್ನ ಇನ್ಯಾರಿಗೂ ಹೋಗುತ್ತೆ, ಅವ್ರ ಮಕ್ಕಳಿಗೆ ಹೋಗುತ್ತೆ ಅಷ್ಟೇ, ಇನ್ಯಾರಿಗೂ ಹೋಗುತ್ತೆ. ಇನ್ಯಾರು ಕೋರ್ಟ್ ಕೇಸ್ ಹಾಕೋದು ಏನಾದ್ರು ಕೂಡ ಕೊನೆಗೆ ಅವರು ರುಜುವಾತು ತೋರಿಸಿದ್ರೆ ಆಯ್ತು, ಇಲ್ಲ ನಾವು ನಮ್ಮ ತಂದೆ ನಾವೇ ಮಕ್ಕಳು ನಾವು ಅಂತ ತೋರಿಸಿದ್ರೆ ಆಯ್ತು. ಕೋರ್ಟ್ ಅಲ್ಲಿ ಕೂಡ ನ್ಯಾಯಾಧೀಶ ಕೂಡ ಇವ್ರ ಪರವಾಗಿ ಇದು ಮಾಡ್ತಾರೆ. ಸೊ ಹಾಗಿರುವಾಗ ಇದು ಆಟೋಮೆಟಿಕ್ ಬರುತ್ತೆ, ಅವ್ರು ಏನು ಅವರು ಮಾಡಿದ್ದು ತಂದೆ ತಾಯಿರು ಮಕ್ಕಳಿಗೆ ಬರುತ್ತೆ. ಸೊ ಆ ರೀತಿಯಲ್ಲಿ ಹೇಳ್ತಾರೆ, ನಾವು ಈ ರೀತಿಯ ಒಂದು ಭಾವನೆಯಲ್ಲಿ ನಾವು ಇದ್ದು ಜೀವನವನ್ನು ಅರ್ಥ ಮಾಡ್ಕೊಂಡು ಜೀವನವನ್ನು ನಡೆಸ್ಕೊಂಡು ಹೋದ್ರೆ ನಾವು ಭಗವದ್ಧಾಮವನ್ನು ಪ್ರವೇಶ ಮಾಡೋದು ನಾವು ಇದು ದಯಾಬಾಕ್ ನಾವು ಕೂಡ ಒಂದು ವಾರಸ್ ಇದನ್ನು ಪಡಿತೇವೆ. ನಾವು ಆ ಒಂದು ಇದನ್ನು ಪಡಿತೇವೆ, ನಾವು ಆಟೋಮ್ಯಾಟಿಕಲಿ ನಮ್ಗೆ ರೈಟ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಕೂಡ ಇರ್ಬೋದು. ಸೊ ಎನಿವೆ ಇಲ್ಲಿ ಇದು ಯಾರು ಹೇಳ್ಬೋದು, ಯಾರಾದ್ರೂ ಗೆಸ್ ಮಾಡ್ಬೋದಾ ಯಾರು ಈ ವ್ಯಕ್ತಿ ಅಂತ? ಇವ್ರ ಬಗ್ಗೆ ಒಂದು ಹೇಳೋಣ ಅನ್ಕೊಂಡೆ ನಾನು. ನಮ್ಗೆ ಯಾರಾದ್ರೂ ಇವರು ಎಲ್ಲರಿಗೂ ಗೊತ್ತು ಅನ್ಕೊಳ್ತೇನೆ. ಇವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲದೆ ಇರ್ಲಿಕ್ಕಿಲ್ಲ. ಚೈತನ್ಯ ಮಹಾಪ್ರಭು. ಮತ್ತೆ ಇವ್ರ ಮುಂದೆ ಯಾರು ಇವರು, ಈ ವ್ಯಕ್ತಿ ಯಾರು? ಸನಾತನ ಗೋಸ್ವಾಮಿ. ಇಲ್ಲ, ಸನಾತನ ಗೋಸ್ವಾಮಿ. ಹರಿದಾಸ್ ಠಾಕೂರ ಪ್ರಭುಜಿ. ಇಲ್ಲ, ಹರಿದಾಸ್ ಠಾಕೂರ್ ಅಲ್ಲ. ಮೈ ಮೇಲೆಲ್ಲ ನೋಡಿ, ಮೈ ಮೇಲೆ ಏನೋ ಇದೆ ಇಲ್ಲಿ, ಅಲ್ಲಿಂದ ಏನದು ಅಂತ ಹೆಸರು ಆಲಿಂಗನ ಮಾಡ್ತಾರೆ. ಏನು ಮಾತಾಜಿ, ಮಲ್ಲಿಕಾ ಮಾತಾಜಿ ಹೇಳಿ, ಏನ್ ಕೇಳಿಸ್ತಿಲ್ಲ ನಂಗೆ. ಏನೋ ಕೇಳ್ತಾ ಇಲ್ಲ ಮಾತಾಜಿ, ನೀವ್ ಹೇಳೋದು ನನಗೆ. ವಾಸುದೇವ ದತ್ತ ಪ್ರಭುಜಿ. ಕರೆಕ್ಟ್. ವಾಸುದೇವ ದತ್ತ ಅಲ್ಲ, ವಾಸುದೇವ. ವಾಸುದೇವ ಅನ್ಕೊಳ್ತೇನೆ. ಅವ್ರು ಇನ್ನೊಬ್ರು ಅವರು ಇದ್ದಾರೆ, ಅವರು ಕೂಡ ಇದ್ದಾರೆ. ಅವರು ಕೂಡ ದೊಡ್ಡ ಭಕ್ತರು, ಸಾಧಾರಣ ಭಕ್ತರಲ್ಲ ಅವರು. ಮೈ ತುಂಬಾ ಅವರಿಗೆ ವ್ರಣ ಆಗಿತ್ತು. ಏನಾಗಿತ್ತು ಹೇಳಿ ಹೇಳಿ. ಅವರು ಅವರಿಗೆ ಮೈ ತುಂಬಾ ವ್ರಣ ಆಗಿತ್ತು. ಅವರು ಚೈತನ್ಯ ಮಹಾಪ್ರಭುರು ಮಹಾಭಕ್ತರಾಗಿದ್ರು. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಜಗತ್ತಿನ ಎಲ್ಲ ಕಷ್ಟಗಳನ್ನು ನನಗೆ ಕೊಡು. ಜೀಸಸ್ ಕಷ್ಟಗಳನ್ನ ತನ್ನ ಒಂದು ಭಕ್ತರಿಗೆ ಮಾತ್ರ, ಜೀಸಸ್ ಫಾಲೋಯರ್ಸಿಗೆ ಮಾತ್ರ ಕೇಳ್ತಾರೆ. ಆದ್ರೆ ಇವರು ಜಗತ್ತಿನ ಎಲ್ಲರ ಕಷ್ಟವನ್ನು ನನಗೆ ಕೊಡು ಅಂತ ಹೇಳ್ತಾರೆ. ಅದನ್ನ ಕೇಳ್ಕೊಂಡು ಇವರು ನಿನ್ನನ್ನು ನಾನು ಮೆಚ್ಚಿದೆ ಅಂತ ಹೇಳಿ ಅವ್ರನ್ನ ಒಪ್ತಾರೆ. ಆವಾಗ ಎಲ್ಲ ಅವ್ರದ್ದು
ಬಾಡಿ ಎಲ್ಲ ವ್ರಣಗಳು ನಾಶವಾಗ್ತದೆ, ಹೋಗಿ ಅವರಿಗೆ ಸುಂದರ ಶರೀರ ಸಿಗ್ತದೆ. ಅಲ್ಲ ಆದ್ರೆ ಕರೆಕ್ಟ್, ಅದು ವಾಸುದೇವ ದತ್ತ ಮಾತಾಜಿ. ಪ್ರಭುಜಿ ನೀವು ಕರೆಕ್ಟ್ ಹೇಳಿದ್ದು. ಆ ವ್ಯಕ್ತಿ ವಾಸುದೇವ ದತ್ತ. ಅವರು ಏನು ಈ ತರ ಇರ್ಲಿಲ್ಲ, ಅವ್ರಿಗೇನು ಈ ರೋಗ ಏನು ಇರ್ಲಿಲ್ಲ ಅವ್ರಿಗೆ. ಆದ್ರೆ ಅವ್ರು ಚೈತನ್ಯ ಅವ್ರಿಗೆ ಮನವಿ ಮಾಡೋದು, ಅವ್ರು ನೀವು ಹೇಳೋ ರೀತಿಯಲ್ಲಿ ಅದು ಕರೆಕ್ಟ್. ನೀವು ವಾಸುದೇವ ದತ್ತ ಅನ್ನೋ ಭಕ್ತರು ಅವ್ರು ಮನವಿ ಮಾಡೋ ಚೈತನ್ಯ ಅವ್ರಿಗೆ, ಎಲ್ಲ ಜಗತ್ತಿನ ಎಷ್ಟು ಜೀವಿಗಳ ಕರ್ಮಗಳಿದೆ ಭಗವಂತನೇ, ಅದನ್ನೆಲ್ಲ ನನ್ನ ಮೇಲೆ ಹಾಕ್ಬಿಡು. ನಾನು ಅವರಿಗೋಸ್ಕರ ನಾನು ಆ ಕರ್ಮವನ್ನು ನಾನು ಅನುಭವಿಸ್ತೇನೆ. ನಾನು ನಿರಂತರವಾಗಿ ನಾನು ನರಕದಲ್ಲಿದ್ರೂ ತೊಂದರೆ ಇಲ್ಲ, ನಾನು ಅನುಭವಿಸ್ತೇನೆ ನಾನು ಅಂತ. ಕರೆಕ್ಟ್, ಅದನ್ನ ನೀವು ಹೇಳಿದ್ ಕರೆಕ್ಟ್. ಅದು ವಾಸುದೇವ ದತ್ತ. ಅದು ಇವರು ಬೇರೆ, ಇವರು ಅದೇ ವಾಸುದೇವ. ಇವರು ವಾಸುದೇವ ಕುಷ್ಠರೋಗ ಇರೋರು, ಇವರು ಲೆಪರ್ ವಾಸುದೇವ ಅಂತ ಹೇಳ್ತಾರೆ ಇವರು. ಪ್ರಭುಜಿ, ಈ ಸ್ಟೋರಿಯಲ್ಲಿ ಅವರು ಚೈತನ್ಯ ಮಹಾಪ್ರಭುಗಳು ಆಲಿಂಗನ ಮಾಡಿದಾಗ ಅವ್ರದೆಲ್ಲ ಹೊರಟೋಗಿದ್ದಾಗ ಅವರು ಕೂಗ್ತಾರೆ, ನೀವ್ ಯಾಕೆ ಈ ರೀತಿ ಮಾಡಿದ್ರಿ, ನನ್ಗೆ ಅದೆಲ್ಲ ಇರ್ಬೇಕಿತ್ತು, ನಾನು ಯಾಕಂದ್ರೆ ನಿಮ್ಮನ್ನ ಸ್ಮರಣೆ ಮಾಡ್ತಾ ಇರ್ಬೇಕು, ಅದಿದ್ರೆ ಮಾತ್ರ ನಾನು ನಿಮ್ಮ ಸ್ಮರಣೆಯಲ್ಲಿ ಇರ್ತೇನೆ ಅಂತ ಹೇಳಿದ್ರು ಪ್ರಭುಜಿ ಇದ್ರಲ್ಲಿ. ಧನ್ಯವಾದಗಳು ಸರ್. ಕರೆಕ್ಟ್. ಸೊ ಮಲ್ಲಿಕಾ ಮಾತಾಜಿ ಅವ್ರ ಬಗ್ಗೆ ಕೂಡ ಹೇಳಿದ್ರು. ಅವರು ಕೂಡ ತುಂಬಾ ದೊಡ್ಡ ಭಕ್ತರು, ಯಾರು ವಾಸುದೇವ ದತ್ತ. ಸೊ ಹೇಗೆ ಎಷ್ಟು ಇದು ನಮಗೆ, ನಮ್ಮ ಕರ್ಮವನ್ನೇ ನಮಗೆ ಕೃಷ್ಣನಿಗೆ ನಾವು ಕೇಳ್ಕೊಳ್ತೇವೆ, ಕೃಷ್ಣ ಯಾವಾಗಪ್ಪ ತೆಗಿತೀಯ ಈ ಕರ್ಮವನ್ನೆಲ್ಲ, ಯಾವಾಗ ನಾನು ಭಕ್ತಿಯಲ್ಲಿ ಇನ್ನ ದೃಢವಾಗಿ ನಿಲ್ಬಹುದು, ನಾನು ಈ ಕರ್ಮಗಳಿಂದ ನಂಗೆ ಮಾಡಕ್ಕಾಗಲ್ಲ ಅಂತ ನಾವು ಕೇಳ್ಕೊಳ್ಳೋದು. ಆದ್ರೆ ಇವರು ಕೇಳೋದೇನಂದ್ರೆ, ಇಲ್ಲ ಬೇರೆಯವ್ರ ಕರ್ಮ ಕೂಡ ನನಗೆ ಕೊಡಿ. ಅವ್ರು ಹೇಳ್ತಾರೆ, ಅವ್ರಿಗೆ ಸಹಿಸಕ್ಕಾಗೋದಿಲ್ವಂತೆ ಬೇರೆ ನಮ್ಮ ಕಷ್ಟಗಳು. ಭೌತಿಕವಾಗಿ ನಮ್ಮ ಕಷ್ಟವನ್ನು ನೋಡಿದಾಗ ಈ ಶುದ್ಧ ಭಕ್ತರಿಗೆ ನೋಡ್ಲಿಕ್ಕಾಗಲ್ಲ, ನಮ್ಮ ಕಷ್ಟವನ್ನು ಅವ್ರು ನೋಡ್ಲಿಕ್ಕಾಗಲ್ಲ. ಹಾಗೆ ಅವ್ರು ಕೇಳ್ಕೊಳ್ಳೋದು ಭಗವಂತನಿಗೆ, ನಮ್ಮ ಕರ್ಮವನ್ನು ಅವರು ಸ್ವೀಕಾರ ಮಾಡಕ್ಕೆ ತಯಾರಿದ್ದಾರೆ. ಸೊ ಹಾಗೆ ಚೈತನ್ಯ ಮಹಾಪ್ರಭುಗೆ ಅವ್ರು ಮನವಿ ಕೊಟ್ಟಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಖಂಡಿತ ಕೃಷ್ಣನು ನಿಮ್ಮ ಇದನ್ನು ಸ್ವೀಕರಿಸ್ತಾನೆ. ಆಕ್ಚುಲಿ ಚೈತನ್ಯ ಮಹಾಪ್ರಭು ಕೃಷ್ಣನೇ. ಸೊ ಇವರು ವಾಸುದೇವ ದತ್ತ ಮೂಲಕ ಆ ಮನವಿ ಅಂತ ಅವರು ಪ್ರಾರ್ಥನೆ ಮಾಡಿ ಚೈತನ್ಯ ಮಹಾಪ್ರಭು ಎಲ್ಲರಿಗೂ ಕೂಡ ಆ ಸಮಯದಲ್ಲಿ ಸಂಪೂರ್ಣ ವಿಶ್ವಕ್ಕೆ ಅವ್ರು ಭಗವದ್ಧಾಮಕ್ಕೆ ಸೇರಿಸಿರೋ ಒಂದು ಇದು ಲೀಲೆ, ಇದು ನಡೆಯೋದಿತ್ತು. ಸೊ ಭಗವಂತನ ಹೇಳ್ತಾನೆ ಅವಾಗ ವಾಸುದೇವ ದತ್ತರಿಗೆ ಚೈತನ್ಯ ಮಹಾಪ್ರಭು, ನೀನು ಇದನ್ನು ತಗೊಳ್ಳೋ ಅಗತ್ಯ ಇಲ್ಲ. ಸೊ ಕೃಷ್ಣನು ಪರಮಪುರುಷ, ಕೃಷ್ಣನು ಎಲ್ಲರ ಕರ್ಮವನ್ನು ಒಂದು ಸೆಕೆಂಡ್ ಅಲ್ಲಿ ಕೃಷ್ಣನು ನಾಶ ಮಾಡ್ಬಿಟ್ಟು ಅವ್ರನ್ನು ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗ್ಬೋದು. ಸೊ ಆ ರೀತಿಯಲ್ಲಿ ಹೇಳ್ತಾರೆ. ಆಕ್ಚುಲಿ ಭಗವಂತನು ಶ್ರೀರಾಮಚಂದ್ರನಾಗಿ ಅವತರಿಸಿದಾಗ ಸಂಪೂರ್ಣ ಅಯೋಧ್ಯೆನೇ ಖಾಲಿ ಮಾಡ್ಬಿಟ್ರಂತೆ. ಅಯೋಧ್ಯ, ಶ್ರೀರಾಮಚಂದ್ರ ವಾಪಸ್ ಹೋಗುವಾಗ ತನ್ನ ಸ್ಪಿರಿಚುವಲ್ ವರ್ಲ್ಡ್ ಅಯೋಧ್ಯ, ಆಧ್ಯಾತ್ಮಿಕ ಲೋಕದಲ್ಲಿ ಅಯೋಧ್ಯ ಇದೆ, ಎಲ್ಲ ಅಯೋಧ್ಯ ವಾಸಿಗಳನ್ನ ಕರ್ಕೊಂಡು ಹೋಗ್ಬಿಟ್ರಂತೆ ಶ್ರೀರಾಮಚಂದ್ರ. ಅದೇ ರೀತಿಯಲ್ಲಿ ಭಗವಂತನು ಕೃಷ್ಣನಾಗಿ ಬಂದಾಗ 5000 ವರ್ಷಗಳಿಂದ ಎಲ್ಲ ಜೀವಿಗಳನ್ನು ಅವ್ರು ಖಾಲಿ ಮಾಡಿ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಚೈತನ್ಯ ಅವರು ಕೂಡ ಮತ್ತೆ ಈ ವಾಸುದೇವ ದತ್ತ ಅವರ ಮನವಿಯಿಂದ ಅವರು ಕೂಡ ಕೃಷ್ಣನ ರೀತಿಯಲ್ಲೇ, ಅದೇ ಕೃಷ್ಣನೇ ಚೈತನ್ಯ ಮಹಾಪ್ರಭು ಬಂದಾಗ ಎಲ್ಲರನ್ನು ಕೂಡ ಕರ್ಕೊಂಡು ಹೋಗಿದ್ರು. ಸೊ ಈಗ ನಾವೆಲ್ಲ ಬಂದವರು ಎಲ್ಲಿಂದ ಮತ್ತೆ ನಾವು ಬೇರೆ ಜಗತ್ತುಗಳಿಂದ ಬಂದಿದ್ದೇವೋ, ಇಲ್ಲಾಂದ್ರೆ ಈ ಜಗತ್ತಿನಲ್ಲೇ ಒಂದು ಏನ್ ಹೇಳ್ತಾರೆ, ತುಂಬಾ ಒಂದು ಪ್ರಜ್ಞೆ ತುಂಬಾ ಕಡಿಮೆ ಇರೋ ಜೀವಿಗಳಿರ್ತವೆ, ಅಲ್ಲಿಂದ ನಾವು ವಿಕಾಸಗೊಂಡು ಬಂದದ್ದು ಅಂತ ಹೇಳ್ತಾರೆ. ಸೊ ಎನಿವೆ, ಸೊ ಅದು ವಾಸುದೇವ ದತ್ತ. ಕರೆಕ್ಟ್, ಅವರು ಕೂಡ ತುಂಬಾ ದೊಡ್ಡ ಭಕ್ತರು. ಮತ್ತೆ ಇಲ್ಲಿ ಸಂಗೀತಾ ಮಾತಾಜಿ ಹೇಳಿದಾಗೆ ವಾಸುದೇವ ಲೆಪರ್ ವಾಸುದೇವ, ಕುಷ್ಠರೋಗಿ. ಈ ವ್ಯಕ್ತಿಗೆ ಕುಷ್ಠರೋಗ ಬಂದಿತ್ತು. ಎಷ್ಟು ಕುಷ್ಠರೋಗ ಅಂದ್ರೆ ಹೇಳ್ತಾರೆ, ಸಂಪೂರ್ಣ ಚರ್ಮದಲ್ಲಿ ಎಲ್ಲ ವಿಕಾರವಾಗಿ ಎಲ್ಲ ಅದರಲ್ಲಿ ಅದರಿಂದ ಇದು ಸುರಿಯೋದು ಒಂದು ರೀತಿ, ಏನದು ಪಸ್ಸು ಅದೆಲ್ಲ ಏನ್ ಹೇಳ್ತೇವೆ ನಾವು, ಅದೆಲ್ಲ ಸುರಿತಾ ಇದೆ ದೇಹ ಫುಲ್. ಒಂದು ಅಷ್ಟು ವಾಸನೆ. ಆಕ್ಚುಲಿ ಲೆಪ್ರಸಿ ಬಂದವ್ರಿಗೆ ನೋಡ್ಬೋದು, ನಿಮ್ಗೆ ಅನುಭವ ಇದ್ರೆ ಅಷ್ಟು ವಾಸನೆ ಇರುತ್ತೆ, ಅದು ಸಹಿಸ್ಕೊಳಕ್ಕಾಗಲ್ಲ. ಆದ್ರೆ ಚೈತನ್ಯ ಮಹಾಪ್ರಭು ಏನ್ ಮಾಡ್ತಾರೆ, ಅವ್ರನ್ನ ನೋಡಿದ್ಮೇಲೆ ಅವ್ರನ್ನ ಆಲಂಗಿಸ್ತಾರೆ, ಆಲಂಕರಣೆ ಮಾಡ್ತಾರೆ. ಸೊ ಅದು ನೀವು ಇಲ್ಲಿ ನೋಡ್ತಾ ಇರೋದಲ್ಲಿ ಇಲ್ಲೇನಾಗ್ತಾ ಇದೆ ಅವ್ರ ದೇಹಕ್ಕೆ ಅಂತ. ಆಮೇಲೆ ಎಷ್ಟು ಮಟ್ಟಿಗೆ ಅಂದ್ರೆ ಈ ವ್ಯಕ್ತಿ ಯಾವ್ದಾದ್ರು ಅವ್ರ ದೇಹದಲ್ಲಿ ಅಷ್ಟು ಎಲ್ಲ ಪಸ್ಸು ಎಲ್ಲ ತುಂಬಿ ಅಷ್ಟು ಕೊಳಕು ಅಷ್ಟು ಇದ್ರಿರುವಾಗ ಕ್ರಿಮಿಗಳೆಲ್ಲ ಇರ್ತಾ ಇತ್ತು, ಹುಳಗಳಿರ್ತಾ ಇತ್ತು. ಆ ಹುಳಗಳು ಕೆಳಗ್ ಬಿದ್ರೆ ಇವರು ಆ ಹುಳಗಳನ್ನ ಕೆಳಗಿಂದ ತೆಗೆದು ಮತ್ತೆ ಅವ್ರ ಮೇಲೆ ಹಾಕೊಳ್ತಾ ಇರಂತೆ. ಯಾಕಂದ್ರೆ ಅವ್ರ ಆಲೋಚನೆ ಮಾಡ್ತಾ ಇದ್ದು, ಇದು ಆ ಹುಳಗಳಿಗೆ ನನ್ನ ದೇಹ ಆಹಾರ. ಸೊ ಭಗವಂತನ ಇಚ್ಛೆಯಿಂದ ಅವು ನನ್ನ ದೇಹವನ್ನು ಆಹಾರವಾಗಿ ತಿಂತಾ ಇವೆ. ಸೊ ನಾನು ಮತ್ತೆ ಕೆಳಗ್ ಬಿದ್ದೋಯ್ತಲ್ಲ ಅಂತೇಳಿ ಆ ಹುಳನ ಕೆಳಗೆ ಬಿದ್ದದನ್ನ ತೆಗೆದು ಮೇಲೆ ಹಾಕೊಳ್ತಾರೆ. ಅಷ್ಟು ರೀತಿಯಾಗಿ ಅವರು ಅವ್ರ ನೋವನ್ನು ಅನುಭವಿಸ್ತಾರೆ. ನಾವೇನ್ ಮಾಡ್ತೇವೆ, ಏನು ಹುಳಗಳು ಬಂದ್ರೆ ನಾವು ಅದ್ರಾಗ ಬಿಸಾಡ್ತೇವೆ, ಸಾಯಿಸ್ತೇವೆ ನಾವು. ಆದ್ರೆ ಇವರು ವಸುದೇವ ಇವ್ರು ಹೇಳ್ತಾರೆ, ಅದು ನನ್ನ ಕರ್ಮವೇ ಅದು ಅಂತ ಹೇಳಿ ಅದನ್ನ ಸ್ವೀಕರಿಸಿ ಆ ಹುಳಗಳನ್ನು ಕೂಡ ಮತ್ತೆ ಅವರು ದೇಹ ಮೇಲೆ ಇರ್ಲಿ, ಅದು ನನ್ನ ಇದನ್ನ ತಿನ್ಲಿ ಅನ್ನೋ ರೀತಿಯಲ್ಲಿ ಇದ್ದಾರಂತೆ. ಸೊ ಆ ಒಂದು ಸನ್ನಿವೇಶದಲ್ಲಿ ಅವರ ಊರಿಗೆ ಚೈತನ್ಯ ಅವರು ಬರ್ತಾರೆ. ಇದು ಕೂರ್ಮಕ್ಷೇತ್ರ ಅಂತ ಈಗ ಕೂಡ ತುಂಬಾ ಆಂಧ್ರ ಪ್ರದೇಶದಲ್ಲಿ ಫೇಮಸ್. ಅಲ್ಲಿ ಭಗವಂತನ ಕೂರ್ಮ ಅವತಾರದ್ದು ಮೂರ್ತಿ ಇದೆ. ಸೊ ಆ ಸ್ಥಳದಲ್ಲಿ ಈ ವ್ಯಕ್ತಿ ನೆಲೆಸಿದ್ದು. ಚೈತನ್ಯ ಮಹಾಪ್ರಭು ಅಲ್ಲಿ ಬಂದಾಗ ಇವ್ರನ್ನ ಆಲಂಗಿಸಿದಾಗ ಇವರು ಹೇಳ್ತಾರೆ, ಭಗವಂತನೇ, ನಾನು ಇಷ್ಟು ಪಾಪಿ, ಈ ಒಂದು ಸ್ಥಿತಿಯಲ್ಲಿದ್ದೇನೆ, ಇಷ್ಟು ಅನಾರೋಗ್ಯ ಸ್ಥಿತಿಯಲ್ಲಿದ್ದೇನೆ, ನೀವು ನನ್ನನ್ನು ಆಲಂಘನೆ ಮಾಡೋದಾ, ಇದು ಹೇಗೆ ಅಂತ
ಕೇಳ್ತಾರೆ. ಆಮೇಲೆ ತಕ್ಷಣನೇ ಚೈತನ್ಯ ಮಹಾಪ್ರಭು ಅವರ ದೇಹವನ್ನು ಸುಂದರವಾದ ದೇಹವಾಗಿ ಬದಲು ಮಾಡ್ತಾರೆ. ಸೊ ಅದು ಇಲ್ಲಿ ನಾವು ನೋಡ್ತಾರೆ, ಅಷ್ಟೊಂದು ದೇಹದಿಂದ ಸುಂದರ ದೇಹ. ಅವಾಗ ಮಾತಾಜಿ ಹೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ಭಗವಂತನೇ ಯಾಕೆ ಹೀಗೆ ಮಾಡಿದ್ರಿ ನೀವು? ನನಗೆ ಇಷ್ಟವರೆಗೂ ಇಷ್ಟೊಂದು ಕುರುಪ ದೇಹ ಇರೋದ್ರಿಂದ ನಾನು ಅಟ್ಲೀಸ್ಟ್ ನನ್ನ ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಾನು ನಮ್ರನಾಗಿದ್ದೆ. ಈಗ ನೀವು ಅಷ್ಟೊಂದು ಸುಂದರವಾದ ದೇಹ ಕೊಟ್ಬಿಟ್ಟಿದ್ದೀರಾ ನನಗೆ. ಆಗ ನನಗೆ ಸಹಜವಾಗಿ ಗರ್ವ ಬರುತ್ತೆ, ಅಹಂಕಾರ ಬರುತ್ತೆ. ಅಹಂಕಾರ ಬಂದಾಗ ನಾನು ನಿಮ್ಮನ್ನು ಮರ್ತು ಬಿಡ್ತೇನೆ, ನಿಮ್ ಭಕ್ತಿ ಮಾಡೋಕ್ಕಾಗಲ್ಲ. ಸೊ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಇಲ್ಲ, ನೀನು ಹರೇ ಕೃಷ್ಣ ಮಂತ್ರ ಜಪ ಮಾಡು, ಪ್ರಚಾರ ಮಾಡು ನೀನು, ಆಗ ನೀನು ಈ ಗರ್ವ ಅಹಂಕಾರದಿಂದ ಮುಕ್ತನಾಗಿರ್ತೀಯ. ಅದು ಚೈತನ್ಯ ಅವರು ಮತ್ತೆ ಅವ್ರನ್ನೇ ಆಗ ಶುದ್ಧ ಭಕ್ತರು ಇವರೆಲ್ಲ. ಅಂದ್ರೆ ಅವ್ರಿಗೆ ಏನ್ ಬಂದ್ರು ಅವರು ಸಹಿಸ್ತಾರೆ, ಅವ್ರದೇ ಕರ್ಣವಂತ ಭಾವನೆ ಮಾಡ್ತಾರೆ. ಸೊ ಆ ರೀತಿ ನಾವು ನೋಡ್ತಾ ಇದ್ದೀವಿ. ಭಗವಂತನ ಕರುಣೆಯನ್ನು ನಿರೀಕ್ಷಿಸು, ತತ್ಕೃಪ ಈ ಕ್ಷಣಂ. ಮತ್ತೆ ಸ್ಮರಣೆ ಬಗ್ಗೆ ಇದೆ. ಶ್ರವಣ ಮತ್ತೆ ಸ್ಮರಣ. ಕೃಷ್ಣನ ಗೀತೆಯಲ್ಲಿ ನಮ್ಗೆ ಹೇಳೋದೇನು? ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧಚ ಮೈ ಅರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯ. ಕೃಷ್ಣ ಹೇಳೋದು, ಎಲ್ಲ ಕಾರ್ಯಗಳಲ್ಲೂ ನನ್ನನ್ನು ಸ್ಮರಿಸಬೇಕು, ನನ್ನನ್ನು ಮರಿಬಾರದು. ನೀವೇನು ಕರ್ತವ್ಯಗಳು ನೀವು ಮಾಡ್ತಾ ಇದ್ರು ಕೂಡ ನನ್ನನ್ನು ಸ್ಮರಣೆ ಮಾಡ್ಬೇಕು. ಮಾಡ್ತಾ ನಿಮ್ ಕರ್ತವ್ಯಗಳು ಮಾಡಿ. ಸ್ಮರಣೆ ತುಂಬಾ ಮುಖ್ಯವಾದದ್ದು. ಕೊನೆಗೆ ಅದೇ ಸ್ಮರಣೆ ತುಂಬಾ ಹೆಚ್ಚಾದಾಗ ಅದನ್ನ ಧ್ಯಾನ ಅಂತ ಹೇಳ್ತಾರೆ. ಇವಾಗ ನಾವು ಅಷ್ಟಾಂಗ ಯೋಗದಲ್ಲೂ ಹಾಗೆ ಹೇಳೋದು, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ. ಸೊ ಆ ರೀತಿ ಅದು ಹೆಚ್ಚಾಗದಾಗ, ಸೊ ಆ ರೀತಿ ಧ್ಯಾನ ಅನ್ನೋದು ಕೂಡ ಅದು ತುಂಬಾ ಸ್ಮರಣೆನೆ ತುಂಬಾ ತೀವ್ರವಾಗಿ ನಡೆದಾಗ ಆ ರೀತಿ ಆ ಧ್ಯಾನವನ್ನು ಭಗವಂತನ ರೂಪವನ್ನು ಧ್ಯಾನಿಸುವುದು, ಗುಣವನ್ನು ಧ್ಯಾನಿಸುವುದು, ಭಗವಂತನ ಲೀಲೆಯನ್ನು ಧ್ಯಾನಿಸುವುದು. ರೂಪಧ್ಯಾನಂ, ಗುಣಧ್ಯಾನಂ, ಕ್ರೀಡಾಧ್ಯಾನಂ, ಸೇವಾಧ್ಯಾನಂ ಅಂತ ಹೇಳ್ತಾ ಇದ್ದಾರೆ. ಇದು ಸೊ ರೂಪಧ್ಯಾನ, ಭಗವಂತನ ರೂಪವನ್ನು, ಭಗವಂತನ ನಾವು ದರ್ಶನ ಮಾಡ್ತೀವಿ ಮಂದಿರದಲ್ಲಿ. ಸೊ ಆ ರೂಪವನ್ನು ನಾವು ಹಾಗೇ ಇಟ್ಕೊಳ್ಬೇಕು ನಾವು ಮನಸ್ಸಿನಲ್ಲಿ. ರಾಧಾ ಕೃಷ್ಣ, ರಾಧಾ ಗೋವಿಂದ, ನೀವೆಲ್ಲ ಮಂಗಳಾರತಿ ಅಟೆಂಡ್ ಮಾಡ್ತೀರಾ. ಸೊ ಅಲ್ಲಿ ನಮ್ಮ ದೇವ್ರನ್ನ ನೋಡ್ತಾ ಇದ್ದೀರಾ ನೀವು. ಸೊ ನೀವು ಅದ್ ನೋಡ್ತಾ ಆಟೋಮೆಟಿಕ್ ಆಗಿ ನಮಗೆ ಕಣ್ಣು ಯಾವಾಗ ಮುಚ್ಚಿದಾಗ ಅವರ ರೂಪವೇ, ಅವ್ರ ನೆನಪೇ ಬರುತ್ತೆ, ಅವರ ದಿವ್ಯ ರೂಪವನ್ನು ನೆನಪು ಬರುತ್ತೆ. ಇಲ್ಲಾಂದ್ರೆ ನಮಗೆ ಮನಸ್ಸಿನಲ್ಲಿ ಬೇರೆ ಯಾವುದೋ ನೆನಪು ಬರ್ತಾ ಇರುತ್ತೆ. ಅದನ್ನ ನೆನಪು ಬರೋ ಬದಲು ನಾವು ಎಷ್ಟೋ ಭಗವಂತನ ಮೂರ್ತಿಯನ್ನು ನೋಡ್ತಾ ದಿವ್ಯ ಮೂರ್ತಿ, ಅದು ಸಾಕ್ಷಾತ್ ಭಗವಂತನೇ. ಭಗವಂತನ ಕರುಣೆಯಿಂದ ಭಗವಂತನು ಆ ಮೂರ್ತಿಯ ರೂಪದಲ್ಲಿ ಅವತರಿಸಿದ್ದಾನೆ, ಅರ್ಚಾವತಾರ. ಸೊ ಇದರ ಬಗ್ಗೆ ನಾವು ರೂಪವನ್ನು ಧ್ಯಾನ ಮಾಡ್ಬೇಕು. ನಾವು ಭಗವಂತ ರೂಪದ ಅವನ ಪಾದಗಳಿಂದ ಹಿಡಿದು ಅವನ ಸ್ಮರಣೆ ಮಾಡ್ಬೇಕು ನಾವು, ರೂಪಧ್ಯಾನ. ಅದರ ಬಗ್ಗೆ ನರಸಿಂಹ ಪುರಾಣದಲ್ಲಿ ಹೇಳ್ತಾರೆ. ಇದರಿಂದ ನಾವು ಅಷ್ಟು ಭಕ್ತಿಯಲ್ಲಿ ಮುಂದುವರುತ್ತೇವೆ. ಹಾಗೆ ಗುಣಧ್ಯಾನ, ಭಗವಂತನ ದಿವ್ಯ ಗುಣಗಳು, 64 ದಿವ್ಯ ಗುಣಗಳು ಅಂತ ಹೇಳ್ತೇವೆ. ಮುಂದೆ ಈಗ ನೆಕ್ಸ್ಟ್ ಆಫ್ ಡಿವೋಷನ್ ಇದೆ, ಅದು 64 ಭಗವಂತನ ದಿವ್ಯ ಗುಣಗಳು ಅಂತ. ಸೊ ಅದರ ಬಗ್ಗೆ ಭಗವಂತನು ಇಷ್ಟು ಕರುಣಾಮಯಿ, ಭಗವಂತನು ಇಷ್ಟು, ಸೊ ಈ ರೀತಿ ಭಗವಂತನ ದಿವ್ಯ ಗುಣಗಳು, ಅದನ್ನ ಬಗ್ಗೆ ನಾವು ನೆನಪು ಮಾಡ್ಕೊಳ್ಳೋದು. ಭಗವಂತನ ಲೀಲೆಗಳು, ಚಟುವಟಿಕೆಗಳು, ಅದು ಕ್ರೀಡಾಧ್ಯಾನಂ ಅಂತ ಹೇಳ್ತಾರೆ. ಅದರ ಬಗ್ಗೆ ಪದ್ಮಪುರಾಣದಲ್ಲಿ ಅದರ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ. ಅಷ್ಟು ಏನೂ ಇಲ್ಲ ಅಂದ್ರೆ ಇನ್ನೊಂದು ಕೊನೆಗೆ ಹೇಳ್ತಾರೆ, ಭಗವಂತನ ಬಗ್ಗೆ ಕೇವಲ ನಾವೊಂದು ಕಲ್ಪನೆ ಮಾಡ್ಕೊಂಡು ಧ್ಯಾನಿಸಿದ್ರು ಕೂಡ ಅದಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಇಲ್ಲಿ ಹೇಳ್ತಾರೆ. ಬ್ರಹ್ಮವ್ಯವರ್ತ ಪುರಾಣದಲ್ಲಿ ಒಂದು ಉಲ್ಲೇಖ, ಅದು ಹೇಳೋದು, ಯಾರೋ ಒಬ್ಬ ಬ್ರಾಹ್ಮಣ ಪ್ರತಿಷ್ಠಾನಪುರ ಅಂತ ಒಂದು ಗೋದಾವರಿ ನದಿ ತಟದಲ್ಲಿ ಅವರ ವಾಸ. ಸೊ ಆ ಬ್ರಾಹ್ಮಣ ತುಂಬಾ ಬಡವ. ಸೊ ಅಷ್ಟು ಬಡವ ಆದ್ರೆ ಆಲೋಚನೆ ಮಾಡಿದ್ದು ನನ್ನ ಕರ್ಮವೇ. ಸೊ ಇದು ಏನ್ ಮಾಡೋದು, ಒಂದೊಂದ್ಸಲ ಹಾಗೆ ಇರುತ್ತೆ, ಸನ್ನಿವೇಶ ಆಗಿರುತ್ತೆ. ಸೊ ಹಾಗೆ ಅವರು ಅದನ್ನ ಸ್ವೀಕರಿಸಿ ಅವರು ತಮ್ಮ ಭಕ್ತಿ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಆದ್ರೆ ಒಮ್ಮೆ ಎಲ್ಲೋ ಒಂದು ಸಮಯದಲ್ಲಿ ಕೇಳ್ತಾರೆ ಅವರು ಒಂದು ಪ್ರವಚನದಲ್ಲಿ, ಕೃಷ್ಣನನ್ನು ನಾವು ಮನಸ್ಸಿನಲ್ಲೂ ಕೂಡ ಪೂಜೆ ಮಾಡ್ಬೋದು, ಕೃಷ್ಣನನ್ನು ಮನಸ್ಸಿನಲ್ಲೂ ಕೂಡ ಭಕ್ತಿ ಮಾಡಿ ಅವ್ನು ಸಂತೃಪ್ತಿ ಮಾಡುವ ಅಂತ ಕೇಳ್ತಾರೆ. ಸೊ ಅವ್ರು ಆಲೋಚನೆ ಮಾಡ್ತಾರೆ, ಇದು ತುಂಬಾ ಸುಲಭ ಆಯ್ತು ನನಗೆ, ನನ್ನ ಹತ್ರ ಏನೋ ಹಣ ಇಲ್ಲ, ಇವ್ರು ಹೇಳೋ ರೀತಿಯಲ್ಲಿ ಭಗವಂತನಿಗೆ ಈ ತರ ಸೇವೆ ಮಾಡ್ಬೇಕು ಅಂದ್ರೆ, ಮೂರ್ತಿ ಪೂಜೆ ಮಾಡ್ಬೇಕು ಅಂದ್ರೆ ಅದು ಕಾಸ್ಟ್ಲಿ, ಅಥವಾ ಅಲಂಕಾರ ಮಾಡೋಕೆ ಡ್ರೆಸ್ ಬೇಕು, ಹೂ ಬೇಕು, ಹಣ್ಣು ಬೇಕು, ಎಲ್ಲ ಬೇಕು, ನನಗದು ಏನೂ ಇಲ್ಲ. ಸೊ ಇವ್ರು ಹೇಳಿದ್ದು ನಾನು ಕಲ್ಪನೆ ಮಾಡ್ಕೊಂಡು ಪೂಜೆ ಮಾಡ್ಬೋದು ಕೃಷ್ಣನಿಗೆ. ಓಹ್ ವಂಡರ್ಫುಲ್. ಸೊ ಹಾಗೆ ಅವ್ರು ಆಲೋಚನೆ ಮಾಡಿ ಆ ಭಕ್ತರು ಹಿಂದೆ ಕಾಲದಲ್ಲಿ ಹೇಳ್ತಾ ಇದ್ರು, ಅವರೆಲ್ಲ ಸ್ವಲ್ಪ ಧ್ಯಾನದಲ್ಲಿ ಪರಿಣತಿ ಹೊಂದುತ್ತಾ ಇದ್ರು. ಯಮ ನಿಯಮ ಆಸನ ಇದೆಲ್ಲ ಮೊದಲು ಎಲ್ಲರಿಗೂ ಸರ್ವಸಾಮಾನ್ಯ ಆಯ್ತು ಹಿಂದೆ ಕಾಲದಲ್ಲಿ. ಸೊ ಹಾಗೆ ಅವರು ಪ್ರತಿ ದಿವಸ ಅವರ ಕ್ರಿಯೆ ಏನು ಅಂದ್ರೆ, ಗೋದಾವರಿ ನದಿ ತಟದಲ್ಲಿ ಬಂದು ನದಿ ತೀರದಲ್ಲಿ ಸ್ನಾನ ಮಾಡೋದು, ಮತ್ತೆ ಆ ಧ್ಯಾನದಲ್ಲಿ ಕುತ್ಕೊಳ್ಳೋದು, ಸ್ವಲ್ಪ ಯಮ ನಿಯಮ ಆಸನ ಪ್ರಾಣಾಯಾಮದಿಂದ ಮನಸ್ಸು ಎಷ್ಟು ಕೇಂದ್ರೀಕೃತ ಮಾಡ್ತಾ ಇದ್ರು ಅಂದ್ರೆ, ಬೇರೆ ಅವರಿಗೆ ಹೊರಗಿನ ಪ್ರಪಂಚದ ಇದೇ ಇಲ್ಲ ಅವ್ರಿಗೆ. ಅವರು ಆ ಮನಸ್ಸಿನಲ್ಲೇ ಭಗವಂತನ ಒಂದು ದಿವ್ಯ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಒಂದು ದೇವಸ್ಥಾನದಲ್ಲಿ ಭಗವಂತನಿಗೆ ಎಲ್ಲ ಒಂದು ದೊಡ್ಡ ಇದು ಏನ್ ಹೇಳ್ತೇವೆ, ಆ ನೀರಿನ ಬಿಂದಿಗೆಗಳು, ಒಂದು ಚಿನ್ನದಿಂದ, ಒಂದು ಸಿಲ್ವರ್, ಗೋಲ್ಡ್, ಬೇರೆ ಬೇರೆ ರೀತಿ ಎಲ್ಲ ತಯಾರಾದ
ಪಾತ್ರೆಗಳು ಅದನ್ನೆಲ್ಲ ತಂದು, ಅದು ಎಲ್ಲಿಂದ ನೀರುಗಳು ತರೋದು? ಗಂಗಾ ನದಿ, ಯಮುನಾ ನದಿ. ನಾವು ಇದೆಲ್ಲ ಸಾಧಾರಣವಾಗಿ ಮಂತ್ರೋಚ್ಚಾರಣೆಯಿಂದ ಇದನ್ನೆಲ್ಲ ಆಹ್ವಾನ ಮಾಡಿ ಪೂಜೆ ಮಾಡ್ತೀವಿ ನಾವು. ಆದ್ರೆ ಅವರು ಆಗಲ್ವಂತೆ, ಆ ನದಿಗೆ ಹೋಗಿ, ಗಂಗಾ ನದಿಯಿಂದ ಹೋಗಿ ಅಲ್ಲಿಂದ ಒಂದು ಇದು ಬಕೆಟ್ ಇದು ತರೋದು, ಇನ್ನೊಂದು ಯಮುನಾ ನದಿಯಿಂದ ತರೋದು, ಇನ್ನೊಂದು ಕೃಷ್ಣಾ ನದಿ, ಎಲ್ಲ ಬೇರೆ ಬೇರೆ ನದಿಗಳನ್ನ ತಂದು ಆ ದಿವ್ಯ ಮೂರ್ತಿ ಭಗವಂತನ ಮೂರ್ತಿಗೆ ಅಭಿಷೇಕ ಮಾಡೋದು. ಆಮೇಲೆ ಅಭಿಷೇಕ ಎಲ್ಲ ಮಾಡಿದ್ಮೇಲೆ ಭಗವಂತನಿಗೆ ತುಂಬಾ ಶೃಂಗಾರ, ಅಷ್ಟೊಂದು ಕಾಸ್ಟ್ಲಿ ಆಡಂಬರದಲ್ಲಿ ಇದು ಬಟ್ಟೆಗಳು, ವಸ್ತ್ರಗಳು, ಮತ್ತೆ ಆಭರಣಗಳು ಎಲ್ಲ. ಸೊ ಇವಾಗ ನಾವು ಕೇಳ್ತೇವೆ ಎಲ್ಲ ಶ್ರೀರಂಗಮಲ್ಲದೇನದು ವೈಕುಂಠ ಲೋಕದಿಂದ ಬಂದಿದೆ ಇದು ವೈರಮುಡಿ ಅಂತ ಹೇಳ್ತಾರೆ. ಸೊ ಈ ರೀತಿ ಎಷ್ಟೆಷ್ಟು ಕಾಸ್ಟ್ಲಿ ಇದು ಇದು ಅದರಿಂದ ಅವರು ಭಗವಂತನ ಪ್ರತಿ ದಿವಸ ಆ ಮೂರ್ತಿ, ದಿವ್ಯ ಮೂರ್ತಿ ಅವ್ರಿಗೆ ಪೂಜೆ ಮಾಡ್ತಾ ಇದ್ದು, ಸೇವೆ ಮಾಡ್ತಾ ಇದ್ರು. ಸೊ ಈ ರೀತಿ ಪ್ರತಿ ದಿವಸ ಇದೇ ಕಾರ್ಯ ಅಂತೆ. ಏನೂ ಇಲ್ಲ, ಬರೋದು ಬೆಳಿಗ್ಗೆ ಹೊತ್ತು ಗೋದಾವರಿ ನದಿಯಲ್ಲಿ ಸ್ನಾನ ಮಾಡೋದು, ನಂತರ ಅವ್ರು ಈ ತರ ನಿಯಮಾಸನ ಸ್ವಲ್ಪ ಧ್ಯಾನ ಮಾಡಿ ಭಗವಂತನನ್ನು ಈ ರೀತಿ ಪೂಜೆ ಮಾಡೋದು ಸ್ಟಾರ್ಟ್ ಮಾಡೋದು. ಎಲ್ಲ ಮನಸ್ಸಿನಲ್ಲೇ ಎಷ್ಟೋ ವರ್ಷಗಳು ನಡೀತಂತೆ, ಒಂದು ದಿವಸ ಬಿಡದೆ ತಪ್ಪದೆ ಎಷ್ಟೋ ವರ್ಷಗಳು ಮಾಡಿದ್ರಂತೆ. ಸೊ ಕೊನೆಗೆ ಒಂದು ದಿವಸ ಹೇಳೋದು, ಅವರು ಅದೇ ರೀತಿ ಭಗವಂತನ ಸೇವೆ ಮಾಡುವಾಗ ಯಾವುದೋ ಒಂದು ಭಗವಂತನಿಗೆ ಸ್ವೀಟ್ ರೈಸ್ ಆಫರಿಂಗ್. ಸ್ವೀಟ್ ರೈಸ್ ಅನ್ನೋದು ತುಂಬಾ ಅದು ತಣ್ಣಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ತಣ್ಣಗಿದ್ರೆ, ಬಿಸಿ ಬಿಸಿ ಆಗಿದ್ರೆ ಅಷ್ಟು ರುಚಿ ಇರೋದಿಲ್ಲ, ರುಚಿ ಕಡಿಮೆ ಇರುತ್ತೆ ಅದು. ಸೊ ಹಾಗಾಗಿ ಅವರು ಅದನ್ನ ಬಿಸಿ ಅರ್ಪಣೆ ಮಾಡ್ತಾ ಇದೀನೋ ದೇವ್ರಿಗೆ ಅಂತ ಅನ್ಕೊಂಡು ಅವರು ಆ ಮನಸ್ಸಿನಲ್ಲೇ, ಅವರ ಒಂದು ಕಲ್ಪನೆಯಲ್ಲೇ ಅವರು ಅದನ್ನ ಸ್ಪರ್ಶಿಸಿದ್ದು ಅವ್ರ ಕೈಯಲ್ಲಿ. ಅವ್ರ ಬೆರಳು ಸ್ಪರ್ಶನೆ ಮಾಡಿದ್ದು ಅವ್ರಿಗೆ ತಕ್ಷಣವೇ ಅವ್ರಿಗೆ ಆ ಬಿಸಿ ತಾಕದಂತೆ. ಆ ಬಿಸಿ ತಾಕಿದ್ದು ಅವ್ರಿಗೆ ಅವರ ಒಂದು ಮೆಡಿಟೇಷನ್, ಅವ್ರ ಧ್ಯಾನದ ಸ್ಟಾಪ್ ಆಯ್ತು. ಅವರು ಏನಾಗ್ತಾ ಇದೆ, ನಾನು ಎಲ್ಲಿ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತೇನೆ, ನಿಜವಾಗ ನನ್ನ ಕೈ ಇಲ್ಲಿ ಬರ್ನಿಂಗ್ ಕಾಣ್ತಾ ಇದೆ ಇಲ್ಲಿ ಅಂತ ಅವ್ರು ನೋಡ್ತಾ ಇದ್ದಾರೆ ಅವ್ರು. ಸೊ ಆಗ ಹೇಳ್ತಾರೆ, ವೈಕುಂಠದ ಲೋಕದಲ್ಲಿ ಕೃಷ್ಣ ನಾರಾಯಣ ಭಗವಂತನು ಸ್ಮೈಲ್, ಅಲ್ಲಿ ಒಂದು ಭಗವಂತನ ನಗೆ, ಸೊ ತನ್ನ ಭಕ್ತನ ಚಟುವಟಿಕೆ ನೋಡಿ. ಸೊ ಆಗ ಲಕ್ಷ್ಮೀ ದೇವಿಗಳೆಲ್ಲ ಅಲ್ಲಲ್ಲಿ ಯಾರು ಇದ್ದಾರೆ ಭಗವಂತನ ಸೇವೆಗೆ, ಯಾಕೆ ನೀವು ನಗ್ತಾ ಇದ್ದೀರಾ, ಏನು ಯಾವ ಕಾರಣವಿಲ್ಲದೆ ಯಾಕೆ ನಗ್ತಾ ಇದ್ದೀರಾ, ಸೊ ಭಗವಂತನ ಎಲ್ಲ ತಿಳಿಸ್ಕೊಡ್ತೀನಿ ನಿಮ್ಗೆ ಅಂತ ತಕ್ಷಣವೇ ಒಂದು ವೈಕುಂಠ ವಿಮಾನವನ್ನು ಕಳಿಸಿ ಈ ಬ್ರಾಹ್ಮಣನನ್ನು ಅಲ್ಲಿಂದ ಕರೆದುಕೊಂಡು ಹೋಗಿದ್ರು. ಅಂದ್ರೆ ಈ ಧ್ಯಾನ ನಾವು ಮಾಡೋದು ಭಗವಂತನನ್ನು ನಮ್ಮ ಮನಸ್ಸಿನಲ್ಲೂ ಕೂಡ ನಾವು ಆಲೋಚನೆ ಮಾಡಿದೆ, ಓ ಭಗವಂತನಿಗೆ ಈ ರೀತಿಯ ಒಂದು ದೊಡ್ಡ ದೇವಸ್ಥಾನ ಮಾಡ್ತೀನೋ, ಇಲ್ಲಾಂದ್ರೆ ಈ ರೀತಿಯ ಒಂದು ಮೂರ್ತಿಗೆ ಈ ತರ ಸೇವೆ ಮಾಡ್ತೀವೋ, ನಾವು ಈ ರೀತಿ ನಾವು ಮಾಡಕ್ ಆಗ್ಲಿಲ್ಲ ಅಂದ್ರೂ ನಾವು ನಮಗೆ ಆ ಶಕ್ತಿ ಇಲ್ಲದೆ ನಾವು ಇನ್ನೊಂದು ರೀತಿಯಲ್ಲೋ ನಾವು ಮನಸ್ಸಿನಲ್ಲೇ ಕೂಡ ಭಗವಂತನ ಸೇವೆ ಮಾಡೋದ್ರಿಂದನೂ ನಮಗೆ ಈ ತರ ಲಾಭ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಎಸ್, ಸೊ ಇವತ್ತು ಈ ಅಧ್ಯಾಯ ಸಾಕನ್ಸುತ್ತೆ. ಮಾತಾಜಿ ಅವ್ರದ್ದು ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ ಮಾತಾಜಿ, ನಿಮ್ಮನ್ನ ಕೋ-ಹೋಸ್ಟ್ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಎಸ್ ಪ್ರಭುಜಿ. ನಿಮ್ದು ಫಿನಿಶ್ ಮಾಡಿ ಮತ್ತೆ ಯಾರಿಗೂ ಪ್ರಶ್ನೆಗಳಿದ್ರೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ನೋಡೋಣ ನಾವು. ಎಸ್ ಪ್ರಭುಜಿ. ಮಾತಾಜಿ ಬೇಕಾದ್ರೆ ನೀವು ವಿಡಿಯೋ ಆನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ, ಹೇಗಾದ್ರು ನಿಮ್ ಇಷ್ಟ ನೋಡಿ.